ಸಾಲಿನಲ್ಲಿ ನಿಂತು ಸಹಕಾರ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಭಾರತ ತ್ರಿಖಂಡವಾಗಿ ಕತ್ತರಿಸಲ್ಪಟ್ಟಂತಹ ಆ ಕರಾಳ ರಾತ್ರಿಯ ದುರಂತವನ್ನು ನೆನಪಿಸುತ್ತಾ ಕಳೆದು ಹೋದ ಭಾಗವನ್ನೆಲ್ಲ ಮತ್ತೆ ಒಂದುಗೂಡಿಸುವರೆ ಜನಜಾಗೃತಿಗಾಗಿ ಹಾಗೂ 79ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ ಮತ್ತು ಅಖಂಡ ಭಾರತ ಸಂಕಲ್ಪ ದಿನದ ಅಂಗವಾಗಿ ಬೃಹತ್ ಪಂಜಿನ ಮೆರವಣಿಗೆಯನ್ನು ಇದೀಗ ಈ ಒಂದು ಸುಸಂದರ್ಭದಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಬಂದಿರುವಂತಹ ಎಲ್ಲ ಧರ್ಮಾಭಿಮಾನಿ ಬಂಧುಗಳನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಪ್ರಾರಂಭದಿಂದ ಅಂತ್ಯದವರೆಗೆ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಇದೀಗ ಭಗವದ್ಗೀತೆಯನ್ನು ಪಠಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಪ್ರಾರಂಭವನ್ನು ನೀಡ್ತಾ ಇದ್ದೇವೆ. ಎದ್ವಿಕೆ ಅವರಿಂದ ಭಗವದ್ಗೀತೆ ಪಠಣ. हेलो अखंड भारत संकल्प दिन अंगवाद सागद बतनंचिन बृहत् पंजिन मेरवणिಗೆದ अंतिम हंतದ समारोप समारंभ नमोल्ल इते ಈ ವೇದಿಕೆಡೆ ಅಖಂಡ ಭಾರತ ಸಂಕಲ್ಪ ದಿನದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡಪರೆಂಡು ಈ ಕಾರ್ಯಕ್ರಮ ನಮ್ಮೊಟ್ಟಿಗೂ ಭಾಗವಹಿಸೋರೆಲ್ಲರೂ ಈ ಭಾಗದ ಖ್ಯಾತ ವಕೀಲರು ಅಂಚೆನೆ ವಾಗ್ಮಿಲೆ ಅಂಚಿನ ಶ್ರೀಯುತ ಶರತ್ ಶೆಟ್ಟರು ಅಂಚೆನೆ ಕುಡೋರಿ ಹಿಂದುತ್ವದ ಯುವ ನಾಯಕಿಯರು ಉದ್ಯಮಿಲು ಶ್ರೀಯುತ ಅಜಯ್ ದೀಕ್ಷಿತ್ ರೈ ರುದ್ರಾಂಶ ಕನ್ಸ್ಟ್ರಕ್ಷನ್ ಅಂಚೆನೆ ಕಲ್ಲಮುಡ್ಕೂರು ಸೇವಾ ಸಹಕಾರಿ ಸಂಘದ ನಿರ್ದೇಶಕಿಯರು ಯುವ ನಾಯಕಿಯರು ಶ್ರೀಯುತ ವಿದ್ಯಾನಂದ ಶೆಟ್ಟಿ ನಮ್ಮೊಟ್ಟಿಗೂ ಈ ಒಂಜಿ ಕಾರ್ಯಕ್ರಮಡು ಭಾಗವಹಿಸಾರಲ್ಲೇರು ಅಂಚೆನೆ ದಿಕ್ಸೂಚಿ ಭಾಷಣ ಮಲ್ಪರೆಪ್ನಾರು ಶ್ರೀಯುತ ಪ್ರದ್ವೇಶ್ ಮುಕ್ಲೇನ್ 4 ಜನಲ್ಲ ಮಿತ್ತ ವೇದಿಕೆಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಂದುಲ್ಲ ದಯದಿದ ಮಿತ್ತ ವೇದಿಕೆ ಬೋರ್ಡ್ ಪಡೆದು ವಿನಂತಿ ಸಾವಂದುಲ್ಲ ಖ್ಯಾತ ವಕೀಲರು ವಾಗ್ಮೀಲು ಶ್ರೀಯುತ ಶರತ್ ಶೆಟ್ಟರು ಯುವ ನಾಯಕಿಯರು ಉದ್ಯಮಿಲು ಶ್ರೀಯುತ ಅಜಯ್ ದೀಕ್ಷಿತ್ ರೈ
ಕಲಮುಡ್ಕೂರು ಸೇವಕ ಸಹಕಾರಿ ಸಂಘದ ನಿರ್ದೇಶಕಿಯರು ವಿದ್ಯಾನಂದ ಶೆಟ್ಟಿ ಅಂಚನೆ ಪ್ರದ್ಯೂಷ್ ಇಂಥ ದಿಕ್ಷುಷಿ ಭಾಷಣ ಮಲ್ಪರೆಪ್ನಾರ್ ಆತ್ಮೀಯರೇ ಅಖಂಡ ಭಾರತ ಸಂಕಲ್ಪ ದಿನತ್ತ ಈ ಒಂದು ಕಾರ್ಯಕ್ರಮದ ಅತಿಥಿಲೇನೆ ಸ್ವಾಗತ ಮಲ್ಪರಲೇರು ಶ್ರೀಯುತ ವಿಶ್ವನಾಥ್ ಹಣ್ಣೇರ್ ಮೇರು. ಆತ್ಮೀಯರೇ, ಹಿಂದೂ ಜಾಗರಣ ವೇದಿಕೆ ಮೂಡಬಿದ್ರೆ ತಾಲೂಕು ಅಖಂಡ ಭಾರತದ ಸಂಕಲ್ಪನದಿ ಒಂದು ಬಹುಶಃ ಕೋಡೆ ಒಂಜಿ ಮೆಸೇಜಿ ಪಸರಿಸೈನ ಲೆಕ್ಕ ಗಾಳಿ ಬರಡು ಬರ್ಸ ಬರಡು ತೆಡಿಲಿ ಬರಡು ಎಂಗಲ್ನ ಗುರಿ ತಲ್ಪ ಎಂಗಲು ತಲುಪು ನಾವು ಸದಾ ಸಿದ್ಧ ಪಂಡದು ಪನ್ಯ ಜವನೇರ್ನ ಪಾತಿರದ ಲೆಕ್ಕನಿ ಇನಿ ಮಸ್ತ್ ಬರ್ಸ ಬತ್ತಂದಾಂಡಲ ಪಜ್ಜೆ ದೀವೊಂದು ನಮನ ಗುರಿತಡೆ ನಮ ತಲುಪುದ ಇನಿತ ಈ ಒಂಜಿ ಸಮಾರೋಪ ಕಾರ್ಯಕ್ರಮಕ್ಕೆ ಇಡೀ ಹಿಂದೂ ಯುವ ಸಮಾಜ ಎಂಚುರಂಡ ಅವು ದುರುಳೆರ್ನ ಅಟ್ಟಹಾಸಗು ಅನಿವಾರ್ಯವಾದ ದೇಶ ದೇಶಕ್ಕೋಸ್ಕರ ಕೆರಳದ ಪೋಪನಂಚಿತನ ಸಂದರ್ಭಡು ಆ ಕೆರಳಿನಂಚಿತನ ಮನಸ್ಸು ಆ ಕೆರಳಿನ ಮನಸ್ಸದ ಕೊರಳುಗು ಉರುಳಾಪುಂಡು ಉರುಳಾಯಿನ ಮನಸ್ಸು ನರಳುಡು ನರಳಿನ ಮನಸ್ಸು ವೇದನಡಿಪುನಂಚಿತನ ಸಂದರ್ಭಡು ಈ ಸಂದರ್ಭಡು ಏರಂಡಲ ಎಂಕ್ಲಿಗೆ ಉಲ್ಲೆರಂದು ಪನ್ನಗ ಸರಳ ಸಜ್ಜನಿಕೆದ ಓರಿ ವ್ಯಕ್ತಿ ಇಡೀ ಹಿಂದೂ ಸಮಾಜದ ಮಸ್ತ್ ಜವನೇರ್ನ ಕಣ್ಣೀರು ಒರೆಸವರೆಗೆ ಓರಿ ತಯಾರಾದಿಪ್ಪೇರು ಆರೆ ಈ ವ್ಯಾಪ್ತಿದ ಖ್ಯಾತ ನ್ಯಾಯವಾದಿಲು ಶರತ್ ಶೆಟ್ರ್ ಬಹುಶಃ ಇನಿತ ಈ ಒಂಜಿ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ವಹಿಸದೇರು ಆತ ಮಾತ್ರ ತಂದೆ ಇನಿತ ಈ ಒಂಜಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸೋದನ್ನ ಕಾರಣದಾತ್ರ ಆ ಅಧ್ಯಕ್ಷ ಪೀಠಗೆ ಆರು ಕೊಲ್ಲುದನ ಇಡ್ದಾತ್ರ ಮೆರಗು ಬೈದನು ಶ್ರೀಯುತರಿಗೆ ನಮ್ಮನ ಮಾತೆರನ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾಯಿನ ಸ್ವಾಗತನ ಬಯಸೋದಿಲ್ಲ ಒಂದು ವಿನಂತಿ ಮಲ್ತೊಂದಿಲ್ಲ ಪ್ರಖರವಾಯಿನಂಚಿತ್ತನ ವಾಗ್ಬಾಣೋಲೆರ್ದು ನಿಖರವಾಯಿನಂಚಿತ್ತನ ಒಂಜಿ ಗುರಿ ತಲುಪೊಡೊಂದಿತ್ತಂದಾಂಡ ಇಡೀ ಸಮಾಜೊಲೆನು ತನ್ನ ಪಾತೆರೊಳೆಡು ಮಂತ್ರ ಮುಗ್ಧರನ್ನಾದ ಮಲ್ಪನಂಚಿತ್ತನ ಒಂಜಿ ಸಾಮರ್ಥ್ಯತನಿತ್ತಂಡ ಖ್ಯಾತ ನ್ಯಾಯವಾದಿಲಾಯಿನಂಚಿತ್ತನ ಪ್ರತ್ವೀಶ್ ಧರ್ಮಸ್ಥಳ ಇಂಬೆರೆಗೆ ಬಹುಶಃ ಆರು ಅಲ್ಪಾಡ್ದು ಇಡೀ ಬೈದು ನಾವು ಇನಿ ನಮ್ಮ ಸೌಭಾಗ್ಯ ಅಂತ ಬಂದ ಬಾರಿ ಖುಷಿಯ ಒಂದುಂಡು ಇನಿ ನಮ್ಮ ಕಾರ್ಯಕ್ರಮ ಟಾರುಲ್ಲೇರು ಅರೆಗೆ ನಮ್ಮನ ಮಾತಿನ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸೋದಿಲ್ಲ ಮೇರೇನು ಶರತ್ ಮಿಜಾರ್ ಮೇರೆ ಶಾಲೆ ಪಾಡ್ದು ಸ್ವಾಗತ ಮಲ್ಪಡ್ಪನಂದು ವಿನಂತಿ ಮಲ್ತೊಂದಿಲ್ಲ ಇನಿ ಒಂಚೊಂಚು ಪೋಪನಂಚಿತ್ತನ ಯುವ ಜನಕ್ಕಲೆಗೆ ಮಾದರಿಯಾದ ಯಶಸ್ವಿ ಉದ್ಯಮಿಲಾದ ಈ ಒಂಜಿ ಹಿಂದೂ ಜಾಗರಣ ವೇದಿಕೆದ ಮಾತ ಕೆಲಸ ಕಾರ್ಯೊಳಗೆ ಬೆನ್ನೆಲುಬಾದ ಸಾಕಾರ ಮಲ್ತನಾರು ಅಜೇಡೋರಿ ಅಜೇಯರು ಅಜಯ್ ದೀಕ್ಷಿತ್ ರುದ್ರಾಂಶ ಕಷ್ಟಂಕ್ಷರದ ಮಾಲಕಿಯರು ನಮ್ಮ ಕಾರ್ಯಕ್ರಮ ಟುಲ್ಲೇರು ಅರೆಗಳ ಈ ಒಂದು ಸಂದರ್ಭದ ಆತ್ಮೀಯವಾಯಿನಂಚಿನ ಸ್ವಾಗತ ಬಯಸೋದಿಲ್ಲ ಮೇರೇನು ಉದಯ ಬನ್ನಡ್ಕ ಮೇರೆ ಶಾಲೆ ಪಾಡ್ದು ಸ್ವಾಗತ ಮಲ್ಪಡ್ಪಂದು ವಿನಂತಿ ಮಲ್ತೊಂದಿಲ್ಲ ಕಲ್ಲಬೆಟ್ಟು ಸ್ವಸಹಾಯ ಸಹಕಾರಿ ಬ್ಯಾಂಕ್ದ ನಿರ್ದೇಶಕರು ಶ್ರೀಯುತ ವಿದ್ಯಾನಂದ ಶೆಟ್ರ್ ನಮ್ಮೊಟ್ಟುಗುಲ್ಲೇರು ಪ್ರೀತಿದಿದ ಕಾರ್ಯಕ್ರಮಕ್ಕೆ ಆಗಮನ ಮಲ್ತಿದ್ದೇರು ಶ್ರೀಯುತರಿಗೆ ಒಂದು ಸಂದರ್ಭದ ಅತ್ಯಂತ ಆತ್ಮೀಯವಾದ ಸ್ವಾಗತನ ಬಯಸೋದಿಲ್ಲ ಮೇರೇನು ಸಮೃದ್ಧ ಹೆಗ್ಡೆ ಮೇರೆ ಶಾಲೆ ಪಾಡ್ದು ಸ್ವಾಗತ ಮಲ್ಪಡ್ಪಂದು ವಿನಂತಿ ಮಲ್ತೊಂದಿಲ್ಲ ಪಾದರಸತ್ತ ಚುರುಕು ಸದಾ ಸತ್ಯ ಧರ್ಮ ಅಂದು ಪಂಡೊಂದೇ ಎದುರುಬೋದು ಇನಿತ್ತ ಪಂಜಿನ ಮೆರವಣಿಗೆ ಮಾತ್ರ ತಂದೆ ಬೆದಬೇತೆ ಧಾರ್ಮಿಕ ಎಡ್ಡೆ ಕಾರ್ಯಕ್ರಮಗಳಿಗೆ ಮುಂಚು ನಡಿಪುನಂಚಿತನ ನವತರುಣೆ ಹರಿಶ್ಚಂದ್ರ ಕೇಸಿ ಬಹುಶಃ ಈ ಒಂಜಿ ಸಂಘಟನೆದ ಸಂಚಾಲಕರಾದಿತ್ತೊಂದು ಇನಿತ ಪಂಜಿನ ಮೆರವಣಿಗೆದ ಒಂಜಿ ಸಾರಥ್ಯನ ವಹಿಸೋನ್ಯಾರು ಎನ್ನ ಆತ್ಮೀಯ ಸನ್ಮಿತ್ರೆ ಹರಿಶ್ಚಂದ್ರ ಕೇಸಿ ಇಂಬೆರಗಲಿ ಒಂದು ಸಂದರ್ಭದ ಅತ್ಯಂತ ಪ್ರೀತಿಪೂರ್ವಕವೇನ ಚಿತ್ರ ಸ್ವಾಗತ ಬಯಸೋದಿಲ್ಲ ಮೇರೇನು ಸಮೃದ್ಧ ಮೇರೆ ಶಾಲೆ ಪಾಡ್ದು ಸ್ವಾಗತ ಮಲ್ಪಡ್ಪಂದು ವಿನಂತಿ ಮಲ್ತೊಂದಿಲ್ಲ ಆತ ಮಾತ್ರ ತಂದೆ ನಮನ ಇನಿತ
ಕಾರ್ಯಕ್ರಮಕ್ಕೆ ಮಂಡಲದ ಅಧ್ಯಕ್ಷರು ದಿನೇಶ್ ಪುತ್ರನ್ ಇಂಬೇರು ಆಗಮಿಸಿದರು. ಅರೆಲ್ಲ ಸಂದರ್ಭ ಗುರುತಿಸುವುದಿಲ್ಲ. ಅಂಚೆನೆ ಮಂಡಲದ ಕಾರ್ಯದರ್ಶಿಗಳು, ಯುವ ಉದ್ಯಮಿ, ಎಂಗಳ ಆತ್ಮೀಯರ ಏನಂಚಿತನ BJP ಮುಖಂಡರು ರಂಜಿತ್ ಇಂಬೇರು ನಮ್ಮೊಟ್ಟುಗುಲ್ಲೇರು. ಅಂಚೆನೆ ಅಶೋಕ್ ಎಣ್ಣೆ ನಮ್ಮೊಟ್ಟುಗುಲ್ಲೇರು. ಮುಲ್ಪ ಬಹುಶಃ ನಮ್ಮ ಒಂದು ದಿನ ಪಿರಬೋಣದ ಅಂಡ ರಾಜಮಾತೆಲ್ಲ ಬೈದೇರು. ಕಾಂತಾರ ಫಿಲ್ಮುಡು ರಾಜ ಮಾತೆ ಅದು ಆ್ಯಕ್ಟ್ ಮಲ್ತನ ರಶ್ಮಿತಾ ಸೂರ್ಯವಂಶೀರ್ಲೇರು. ಆತ ಮಾತ್ರ ತಂದೆ ಮಸ್ತ್ ಜನ ನಮ್ಮನ್ನ ಮೂಡು ಬಿದ್ರದ ಹಿರಿಯರ ನಕಲು ಗಣ್ಯರ ನಕಲು ಮಸ್ತ್ ಜನ ಉಳ್ಳೇರು. ಬಹುಶಃ ಎಂಗಳು ಒರಿಯೊರಿಯನ ಪುದರ ಬಣ್ಣದ ಅಂಡ ಸುಮಾರು ಬರ್ತ ಐಕ್ಯ ಬೋಡ ಬಹು ಅಂಚದು ಮುಲ್ಪ ಆಗಮನ ಮಲ್ತನ ಚಿತ್ರ ಮಾತ ಗಣ್ಯರಿಗೆ ಮಾತ ಬಿಣ್ಣೆರೆಗೆ ಮಾತ ಜನಪ್ರತಿನಿಧಿಗಳಿಗೆ ನಮ್ಮನೆ ಈ ಒಂದು ಕಾರ್ಯಕ್ರಮಟ್ಟು ಉಪಸ್ಥಿತರಿದ್ದ ಮಾತಿರಲಿ ಒಂದು ಸಂದರ್ಭ ಅತ್ಯಂತ ಪ್ರೀತಿಪೂರ್ವಕವೇನ ಚಿತ್ರ ಸ್ವಾಗತನ ಬಯಸೊಂದಿಲ್ಲ. ಇಡೀ ಪಂಜಿನ ಮೆರವಣಿಗೆದ ಒಂಜಿ ಸಾರಥ್ಯನ ವಹಿಸೋ ಒಂದು ಜವನೆರೆಗೆ ಯಾನ್ 16 ಗಂಟೆ ರಾತ್ರಿಗೆ ನಿಖಿಲ್ ಲೆತ್ತರಂದ ಅಂಡಲ ನಿಖಿಲ್ ನಲ್ಪ ಬದ್ದದ ನಿಖಿಲಿಗೆ ಸಹಕಾರ ಮಲ್ಪುವೆ ಎಂದು ಪಣ್ಣೊಂದು ಜವನೆರನೊಟ್ಟಿಗೂ ಒರಿ ಜವನೆ ಅದು ಮಾತೆರನೊಟ್ಟುಗಳ ಮಾತೆರನ ಮನಸ್ಸಿಡಿ ಪುನಂಚಿತನ ಸಮಿತ್ರಾಜ್ ದರಗುಡ್ಡೆ ಆರು ನಮ್ಮೊಟ್ಟುಗುಳ್ಳೇರು ಜಿಲ್ಲೆದ ಒಂಜಿ ಜವಾಬ್ದಾರಿಗೆ ತೊನ್ಯಾರು ಶ್ರೀಯುತ ಸಮಿತ್ರಾಜ್ ದರಗುಡ್ಡೆ ಎಂಬೇರೆಗಳ ಒಂದು ಸಂದರ್ಭದ ಆತ್ಮೀಯ ನೆಚ್ಚಿನ ಸ್ವಾಗತ ಬಯಸೊಂದಿಲ್ಲ. ಆತ್ಮೀಯರೇ, ಇನ್ನಿತ್ತ ಈ ಒಂಜಿ ಕಾರ್ಯಕ್ರಮ ಈ ಒಂಜಿ ಮೆರವಣಿಗೆ ಭಾರಿ ಪೊರಲುಡು ಮುಲ್ಪ ಮೂಡುದು ಬರೋಡು ಅಂಡ ಆ ಬರ್ಸೋಗುಲ ಒಮೆಲ್ನ ಲೆಕ್ಕಿಸ ಒಂದೇ ಹೆಜ್ಜೆದ ಮೆತ್ತು ಹೆಜ್ಜೆದೀದು ದೇವರನ ನಾಮಸ್ಮರಣೆದ ಒಟ್ಟುಗು ಭಾರತಾಂಬೆದ ನಾಮಸ್ಮರಣೆಯನ್ನು ಮಲ್ತೊಂದು ಬತ್ತನಂಚಿತನ ಆ ಎಲ್ಯ ಜೋಕುಲು ಇನಿ ಭಜನಾ ಕಾರ್ಯಕ್ರಮಕ್ಕೂ ಇಡೀ ನಮ್ಮನ ಪಂಜಿನ ಮೆರವಣಿಗೆಗೆ ಯಶಸ್ಸದ ಬಿರಾಡದ ಕಲಿಪುಲ್ಲೇರು ಮಾತ ಭಜನಾ ಮಂಡಳಿದ ಜೋಕುಲೆಗೆ ಬೊಕ್ಕ ಭಜನಾ ಮಂಡಳಿದ ಸದಸ್ಯರುಗಳ ಒಂದು ಸಂದರ್ಭ ಪ್ರೀತಿಪೂರ್ವಕವೇನಂಚಿತ ಸ್ವಾಗತ ಬಯಸೊಂದಿಲ್ಲ. ಬೊಕ್ಕ ಮಾತ ಜವನೇರು ಬಹುಶಃ ಈ ದೇಶದ ದುಂಬುದ ಭವಿಷ್ಯ ನಮ್ಮನ ಮಾತೆರ್ನ ಒಂಜಿ ಈ ಒಂಜಿ ಹಿಂದೂ ಸಮಾಜದ ಏಳಿಗೆ ಹಿಂದೂ ಜವನೇರು ಬಹುಶಃ ಇನಿತ ಕಾರ್ಯಕ್ರಮ ಎಗಡ ಪಲ್ನೆಗನಿ ಬರ್ಸ ಗಾಳಿ ತೆಡಿಲು ಬತ್ತಂದಾಂಡಲ ಓಮೆಲ್ನ ಲೆಕ್ಕಿಸ ಒಂದೇ ಧರ್ಮಗೋಸ್ಕರ ಜೀವ ಬುಡುಪನಂಚಿತನ ಜವನೇರ ನಮ್ಮೊಟ್ಟುಗುಲೇರು ಇನಿತ್ತ ಕಾರ್ಯಕ್ರಮಕ್ಕಾಗಲು ಮಾತೆರಲ್ಲ ಸಾಕ್ಷಿಭೂತೇರಾತೇರು ನಿಖಲೇನ ಮಾತೆರಲ್ಲ ಅತ್ಯಂತ ಪ್ರೀತಿ ಒಂಜಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋದಿಲ್ಲ. ಆತ ಮಾತ್ರ ತಂದೆ ಪತ್ರಿಕಾ ಮಾಧ್ಯಮದಕಲು ಮೀಡಿಯಾದಕಲು ಮಾತೆರಲೊಲ್ಲೇರು ಆತ ಮಾತ್ರ ಅಂತಂದರೆ ಇನಿತ್ತ ಈ ಒಂಜಿ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣರಾಪನಂಚಿತನ ಮಾತ ಹಿಂದೂ ಸಮಾಜದ ಬಂಧುಲೆಗೆ ಮುಲ್ಪ ಸೇರಿನಂಚಿತನ ಮಾತೆರೆಗಳ ಅತ್ಯಂತ ಪ್ರೀತಿ ಸ್ವಾಗತಿಸುವ ಒಂದು ಸ್ವಾಗತ ಕಾರ್ಯಕ್ರಮ ಮುಗಿತೊಂದಲೆ. ನಮಸ್ತೆ, ಜೈ ಭಾರತ ಮಾತೆ. ಅಖಂಡ ಭಾರತದ ಮಹಾಸಂಕಲ್ಪದ ಈ ಪರ್ವದ ಮಾತೆರೆಲ್ಲ ಮೋಕೆಡೆದುಕೊಂಡು ಚಿತ್ನ ವಿಶ್ವನಾಥ ಪೂಜಾರಿ ಹಣ್ಣೇರ ಮೇರೆನೆ ನಮ್ಮನ ಮಾತೆರನ ಪರ್ಬದವರ ಜೋರಾದ ಕೈತಾಂಗದ ಮೂಲಕ ಬದಿ ಎದುಕೊಂಡೊಂದುಲ್ಲ ಅಂದೆ ಈ ಪೊರ್ತುಗಾನಗ ಮೂಜಿ ಭಾಗವಾದ ಕಂತೊಂದಿಪ್ಪುನ ಚಿತ್ನ ಭಾರತದ ಸೆಲೆನೆ ಒಂಜಿ ಭಾಗವಾದ ಮಲ್ಪೊಡು ಪಂಡ ಅವು ಅಖಂಡವಾಯಿನ ಚಿತ್ನ ಭಾರತ ಒಂಜೇ ಭಾರತ ಒಂಜೇ ಅಪ್ಪೆ ಒಂಜೇ ತಿಗಲೆ ಒಂಜೇ ಜೀವ ಒಂದೇ ಸಾರುಣ ಚಿತ್ನ ಮಹಾಪರ್ವ ಅಖಂಡ ಭಾರತ ಮಹಾಪರ್ವ. ಈ ಪೊರ್ತುಗಾನಗ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಲ್ಪುನ ಮೂಲಕವಾದೆ ಭಾರತ ಮಾತೆ ನಮನ ಮಾತೆರೆಲ್ಲ ಒಂಜು ಸೇರಿಸವನ ಚಿತ್ತ ದಿನತ್ತ ಕಡಲೆ ಕೆಲವೇ ದಿನೊಟ್ಟು ಆವಡು ಪನ್ಪಡೆ ಚಿತ್ತ ಮಹಾಸಂಕಲ್ಪಡೆ ಮಾತ ಹಿಂದುತ್ವದ ಬಲತಾಂಗದ ಕಲೆ ಎದುರ ಬಾಕಿಲಿಗೆ ಬರ್ತದೆ. ಭಾರತ ಮಾತೆಗೆ ಪುಷ್ಪಾರ್ಚನೆ ಮಲ್ತದೆ ಅಖಂಡವಾಯಿನ ಚಿತ್ನ ಪುಷ್ಪಾರ್ಚನೆ ಮಲ್ತದೆ. ಈ ದೀಪದ ಉದಿಯಾಪುಂಡು ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ದೇಶ ಪಣ್ಣಗ ಸ್ವಚ್ಛಂದವಾಯಿನ ಚಿತ್ನ ಪರಿಸರ ಅಪ್ಪೆ ಪಾಲದ ಒಂಜೇ ಒಗ್ಗಟ್ಟೆ ಒರುವಾಯಿನ ಚಿತ್ನ ದೇಶದ ಬಲ ಒವೇ ತರತ ನುಸುಲು ಈ ಜಂದೆ ಪರಕೀಯರ್ನ ಆಕ್ರಮಣದ ದಂಚಿನ ತೂ ಒಂದೇ ಅಂಚಿ ನಾಶವಾದಿತ್ತನ ಚಿತ್ನ ದಿನನ ಮರತ್ತದೆ. ಇನಿತ್ತ ದಿನ ಭಾರತನ ಏಕತವಾದ ಸೇರಿಸಾದೆ ಅಖಂಡವಾಯಿನಿ ಚಿತ್ನ ಮಹಾಸಂಕಲ್ಪ ದೇಶ ಒಂಜಾವುಡು ಪನ್ಪನ ಚಿತ್ನ ಸೆಲೆತ್ತ ಉದಿ. ಈ ಪೊರ್ತುಗಾನಗ ಪೃಥ್ವೀಶ್ ಧರ್ಮಸ್ಥಳ, ಶರತ್ ಶೆಟ್ರೆ, ಅಜಯ್ ಅಂಚಂಡ್ರೆ, ಮಾತ ಹಿಂದುತ್ವದ ಕೋಟೆದ ಸಿಲೆಟ್ಟಿ
सर्वसम्पदः द्वेषबुद्धिविनाशाय आत्मज्योति नमोस्तुते. సోల్మేలు హరే రామ్ ఈ పొర్తుగనగ తెడిలి మెంచిದ గాలి శబ్దడే దాదన కూటವಂತೆ తడాండి అండల జోకులు బాలేలు దూరోಡ್ದು ಬತ್ತನ ಕಾರಣ ಪವಿತ್ರವಾಯಿನಿಚ್ಚಿದ್ನ ಈ ಮನ್ನಡೆ ಆ ಪೊರ್ತುಗೆ ಕೂಟನ ಮುಗಿತೊಡು ಪನ್ಪಣಿಚಿದ್ನ ಅಂಗ ಆಸೆ ಈ ಕೂಟದೊಟ್ಟಿಗೆ ಇತ್ತನ ಕಾರಣ ಚಾವಡಿ ರೀತನಿಚ್ಚಿದ್ನ ಬೆನ್ನೇರೆ ಕೆಲವೇ ನಿಮಿಷದ ಪೊರ್ತುಡು ಮಾತ್ರ ಪಾತೆರ್ದು ಈ ಕೂಟನೆ ಮುಗಿತಲ್ಲ ಮಲ್ಪೇರೆ ಈ ಪಾತೆರದ ಸುರೂತ ಅದಿಟ್ಟೆ ಅಜಯ್ ದೀಕ್ಷಿತ್ ಶೆಟ್ರೆ ರುದ್ರಾಂಶ ಕನ್ಸ್ಟ್ರಕ್ಷನ್ಸ್ ಮಾಲಕೇರೆ ಅಂದೆ ಇಲ್ಲಡೆ ಗಲ್ಲಿಗೆ ಇಲ್ಲಡೆ ಪೋದು ಈ ಕೂಟ ಈತ ಪೊಲ್ಲುಡು ಆಯೋಜನೆ ಅವಡುಂದಂಡ 10 ನರಮಾನ್ಯನ ಬೆಲೆ ಸೇರಿಸದೆ ಹಿಂದುತ್ವದ ಒಟ್ಟಿಗೆ ಅಖಂಡ ಭಾರತದ ಚಿಂತನೆಯನ್ನು ಪುಟ್ಟಾದೆ ಇನಿಕ್ಕಾನಗ ಈ ಕೂಟ ಹಿಂದುತ್ವದ ಭದ್ರಕೋಟೆ ಆದೆ ಸಾವಿರ ಜನ ದೊಂದು ಬಲ್ಪುದ ಮೆರವಣಿಗೆಡೆ ಇಂಚಿ ನಮ್ಮ ಪಜ್ಜೆದೀಯ ಈ ಪೊರ್ತುಗು ಸುರೂತ ಪಾತೆರದ ಕಟ್ಟೆ ಅಜಯ್ ಶೆಟ್ರೆ ರುದ್ರಾಂಶ ಕನ್ಸ್ಟ್ರಕ್ಷನ್ಸೆ 5 ನಿಮಿಷದ ಪಾತೆರದ ಪೊರ್ತುದ ಮನೆಟ್ಟು ಬ್ರಹ್ಮಸ್ವರೂಪ ಸನಾತಿನಿ ಜ್ಯೋತಿರೂಪ ಸನಾತನಿ ಸರ್ವವಿದ್ಯಾದಿದೇವಿ ಯಾ ತಸ್ಮೈ ವಾಣಿ ನಮೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರಗಳನ್ನ ಹೇಳ್ತಾ, ವೇದಿಕೆ ಮುಂಭಾಗದಲ್ಲಿ ಸೇರಿರುವಂಥ ಇಷ್ಟು ಜೋರಾಗಿ ಮಳೆಯ ಮಧ್ಯದಲ್ಲೂ ಭೋರ್ಗರೆ ಪ್ರವಾಹದ ಥರ ನುಗ್ಗಿ ಬಂದಿರುವಂಥ ಎಲ್ಲ ದೇಶಪ್ರೇಮಿಗಳಿಗೆ, ಬರೇ ದೇಶಪ್ರೇಮಿಗಳಲ್ಲ, ವೀರ ಶೂರ ಧೀರ ದೇಶಪ್ರೇಮಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ, ನಾನು ಇತಿಹಾಸದ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಇತಿಹಾಸ ಅನ್ನೋದು ಒಂದಷ್ಟು ವರ್ಷಗಳಿಂದ ಒಂದಷ್ಟು ಜನ ಹೇಳ್ತಾನೆ ಬಂದಿದ್ದಾರೆ. ಇತಿಹಾಸ ಅಂದರೆ ಯಾವ ಕಾಲದಲ್ಲಿ ಯಾವ ಕಾಲಘಟ್ಟದಲ್ಲಿ ಯಾವ ದಾಳಿಗಳು ಆಯಿತು, ಯಾವ ಅರಸರು ಬಂದರು ಅಥವಾ ದಾಳಿಕೋರರು ಬಂದರು ಅಂತ ನಮಗೆಲ್ಲರೂ ಗೊತ್ತಿದೆ. ಆದರೆ ಈ 2 ಪ್ರಶ್ನೆ ನನ್ನನ್ನು ಯಾವತ್ತೂ ಕಾಡ್ತಾ ಇದೆ. ಪ್ರಶ್ನೆ ಅನ್ನೋದಕ್ಕಿಂತ 2 ವಿಚಾರ ನನ್ನನ್ನು ತುಂಬ ಕಾಡ್ತಾ ಇದೆ. ಆ ವಿಚಾರ ಯಾವುದು ಅಂದರೆ, ಮೊದಲನೇದಾಗಿ ಈ ದೇಶದಲ್ಲಿ ಹಿಂದೂ ಸುರಕ್ಷಿತವಾಗಿದ್ದಾನಾ ಅಂತ. ಅಂದರೆ ದುರ್ದೈವ ನೋಡಿ, ಈ ಪ್ರಶ್ನೆನ ನಾವು ಈ ಭೂಮಿಯಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದೀವಲ್ವಾ, ಇದು ನಮ್ಮ ದುರ್ದೈವ ಅಂತ ನಾನು ಅನ್ಕೋತೀನಿ ಅಂತ. ಒಂದು ವೇಳೆ ಹಿಂದೂ ಸುರಕ್ಷಿತನಾಗಿದ್ದಿದ್ದರೆ ಯಾರೋ ಒಂದಷ್ಟು ವರ್ಷಗಳ ಹಿಂದೆ 7-10 ವರ್ಷಗಳ ಹಿಂದೆ ತುಂಬ ಚೆನ್ನಾಗಿ ಹೇಳಿದರು. ಕಣ್ಣುಗಳಲ್ಲಿ ಬ್ರಹ್ಮನನ್ನು, ಮುಖದಲ್ಲಿ ನಾರಾಯಣನನ್ನು, ಕಂಠದಲ್ಲಿ ರುದ್ರನನ್ನು, 4 ಕಾಲುಗಳಲ್ಲಿ 4 ವೇದಗಳನ್ನು, 4 ಕಾಲಿನ 8 ಗೊರಸುಗಳಲ್ಲಿ ಅಷ್ಟದಿಕ್ಪಾಲಕರನ್ನು, ಬಾಲದಲ್ಲಿ ನಾಗಸಂತತಿಗಳನ್ನು, ರೋಮದಲ್ಲಿ ಕೋಟಿ ದೇವರನ್ನು, ಕೆಚ್ಚಲಿನಲ್ಲಿ ಅಮೃತವನ್ನು ಕಂಡಂಥ ದೇಶ ನಮ್ಮದು ಅಂತ. ಅಂಥ ಗೋವು ಈಗ ಎಗ್ಗಿಲ್ಲದೆ ಕಳ್ಳತನಗಳಾಗ್ತಿದೆ. ಗೋ ನಿಷೇಧ ಕಾನೂನು ಇದ್ರೂ ಎಗ್ಗಿಲ್ಲದೆ ದನ ಕಳ್ಳತನ ಆಗ್ತಾ ಇದೆ, ಗೋವು ಕಳ್ಳತನ ಆಗ್ತಾ ಇದೆ, ಗೋವಿಗೆ ಅನ್ಯಾಯ ಆಗ್ತಾಯಿದೆ. ಗೋವು ಮತ್ತು ಸನಾತನ ಧರ್ಮ 2 ಬೇರೆ ಬೇರೆ ಅಲ್ವೇ ಅಲ್ಲ. ಗೋವು ಮತ್ತು ಸನಾತನ ಧರ್ಮ, ಹಿಂದೂಗಳು ನಾವೆಲ್ಲ ಒಂದೇ. ಒಂದು ಕಾಲದಲ್ಲಿ ಗೋವು ಮತ್ತು ನಾವು ಒಟ್ಟಿಗೆ ಬದುಕ್ತಾ ಇದ್ದೀವಿ. ನೀವೆಲ್ಲ ನೋಡಿರ್ಬೋದು, ಸುತ್ತಮುತ್ತಲದ ಇಲ್ಲಂತ ನಾವು ಕೇಳಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಕಟ್ತಾ ಇದ್ದಿದ್ದೆ ದನದ ಕೊಟ್ಟಿಗೆ. ಹಾಗಾಗಿ ಅಂಥ ಗೋವಿಗೆ ರಕ್ಷಣೆ ಇಲ್ದಿರೋ ಈ ಕಾಲದಲ್ಲಿ, ಅದೇ ಹೇಳಿದ್ನಲ್ಲ, ದುರ್ದೈವ, ಈ ಭೂಮಿಯಲ್ಲಿ ನಿಂತ್ಕೊಂಡು ಈ ಪ್ರಶ್ನೆ ನಾವು ಇವಾಗ ಕೇಳ್ತಾ ಇದ್ದೀವಿ ಅಂದರೆ ನನಗೆ ತುಂಬ ಬೇಜಾರಾಗ್ತಾ ಇದೆ. 2ನೇ ವಿಚಾರ ಏನು ಅಂದರೆ, ಹಾಗಾಗಿ ಗೋವಿಗೆ ರಕ್ಷಣೆ ಇಲ್ದಿರೋ ಕಾಲದಲ್ಲಿ ನಮಗೆ ಹಿಂದೂಗಳಿಗೆ ರಕ್ಷಣೆ ಇದೆ ಅಂತ ಯಾರಿಗಾದರೂ ಅನಿಸುತ್ತಾ? 2ನೇ ವಿಚಾರ ಯಾವುದು ಅಂದರೆ, ಇತಿಹಾಸ, ನಾನು ಹೇಳಿದೆ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಇತಿಹಾಸವನ್ನು ನಾವು ಎಲ್ಲರೂ ನೋಡ್ಕೊಂಡೇ ಬಂದಿದ್ದೀವಿ, ಕೇಳ್ಕೊಂಡೇ ಬಂದಿದ್ದೀವಿ. ಎಲ್ಲರೂ 100 ವರ್ಷಗಳಿಂದ ಅದರ ಕಥೆಗಳನ್ನು ಹೇಳ್ತಾನೆ ಇದ್ದಾರೆ. ಆದರೆ ಇತಿಹಾಸದಿಂದ ನಿಜವಾಗಲೂ ನಾವು ಪಾಠ ಕಲ್ತಿದ್ದೀವ? ಒಂದು ವೇಳೆ ಇತಿಹಾಸದಿಂದ ನಾವು ಪಾಠ ಕಲ್ತಿದ್ರೆ, 1 ತಿಂಗಳು, ತುಂಬ ದೂರಲ್ಲ, 1 ತಿಂಗಳ ಹಿಂದೆ ದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ, ಪ್ರತಿಭಟನೆ ಆಗುತ್ತೆ. ಪೇಪರ್ ಲೀಕ್ದು ಒಂದು ವಿಚಾರ. ಪೇಪರ್ ಲೀಕ್ ಪ್ರತಿಭಟನೆ ಅನ್ನೋದು ಸಾಂವಿಧಾನಿಕವಾಗಿ ಕೊಟ್ಟಿರುವಂಥ ಒಂದು ಹಕ್ಕು ಪ್ರಜಾಪ್ರಭುತ್ವದಲ್ಲಿ. ಆದರೆ ಅಲ್ಲಿ ಏನಾಯಿತು? ರಾಮನ ಬಗ್ಗೆ ತುಚ್ಛವಾಗಿ ಮಾತಾಡಿದ್ರು, ಸೀತಾ ಮಾತೆಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಭಾರತ ಮಾತೆಯ ಬಗ್ಗೆ ಎಗ್ಗಿಲ್ಲದ ದರಿದ್ರ ನಾಲಿಗೆಯನ್ನು ಹರಿಬಿಟ್ರು. ಇದ್ರ ಬಗ್ಗೆ ನಾವುಗಳು ಎಷ್ಟು ಪ್ರತಿಭಟನೆ ಮಾಡಿದ್ವಿ, ಇದ್ರ ಬಗ್ಗೆ ನಾವು ಎಷ್ಟು ಇದನ್ನು ಹುಡುಕಿದ್ವಿ. ಹಾಗಾಗಿ ಈ 2 ಪ್ರಶ್ನೆಗಳು ನನ್ನನ್ನು ಯಾವತ್ತೂ ಕಾಡ್ತಾ ಇದೆ. ಹೋರಾಟಗಳು ಯಾವ ಥರ ಇರಬೇಕು ಅಂದರೆ, ಒಂದು ವೇಳೆ ನಾವು ಈ ಹೋರಾಟನ ಸಂಘಟನೆ ಮಾಡಿದ್ದಾಗಿದ್ದಲ್ಲಿ, ಅಂದರೆ ಯಾರು ಈ ನಾಲಿಗೆಯನ್ನು ಹರಿಬಿಟ್ಟು ದೇವರು ರಾಮ ಯಾರು ಅಂತ ಕೇಳಿದ್ರೆ, ರಾಮ ಈ ದೇಶದ ದೇವರು, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯ ನಮ ಅಂತ ನಾವೆಲ್ಲರೂ ಹೇಳ್ತೀವಿ. ರಾಮ ಯಾರು ಅಂತ ಕೇಳಿದ್ರೆ ದೇವರು ಅಂತ ಹೇಳ್ತೀವಿ, ರಾಮ ವಿಷ್ಣುವಿನ ಅವತಾರ ಅಂತ ಹೇಳ್ತೀವಿ. ಆದರೆ ರಾಮ ದೇವರು ಅನ್ನೋದು ಎಷ್ಟು ಸತ್ಯನೋ, ವಿಷ್ಣುವಿನ ಅವತಾರ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ರಾಮ ಈ ದೇಶದ ಸ್ವಾಭಿಮಾನ. ಪ್ರತಿಯೊಬ್ಬ 106 ಕೋಟಿ ಹಿಂದೂಗಳ ಸ್ವಾಭಿಮಾನ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಎಷ್ಟು ಪ್ರತಿಭಟನೆ ಮಾಡಿದ್ವಿ, ಎಷ್ಟು ಪ್ರತಿಭಟನೆಗಳಲ್ಲಿ ಪಾಲ್ಗೊಂಡ್ವಿ ನಾವು.
ಈ ಪ್ರಶ್ನೆನ ನಾನು ಕೇಳ್ಕೊತಾ ಇದ್ದೀನಿ, ನಿಮಗೂ ನೀವು ಕೇಳ್ಕೊತಾ ಇದ್ದೀರಿ ಅಂತ ಅನ್ಕೊಳ್ತೀನಿ ನಾನು. 1947ರಲ್ಲಿ ಅಖಂಡವಾಗಿ ಕತ್ತರಿಸಿ ಹಾಕಿದ್ರು, ಭಾರತನ ಕತ್ತರಿಸಿ ಹಾಕಿದ್ರು ಅಂತ ಎಲ್ಲರೂ ಹೇಳ್ತಾರೆ. ಈ ಇತಿಹಾಸದ ಅರಿವು, ಈ ಇತಿಹಾಸದ ಸೀರಿಯಸ್ನೆಸ್ ಅಂತಾರೆ, ಅದು ನಮಗೆ ಎಷ್ಟಿದೆ? ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಹಿಂದೂ ಈ ಭೂಮಿಲಿ ನಿಂತ್ಕೊಂಡು ಮಾಡಲೇಬೇಕಾಗಿದೆ. ಚೈನಾ ದೇಶಕ್ಕೆ ಹೋಗಬೇಕು ಅಂದರೆ ಇವಾಗ ನಾವೆಲ್ಲರೂ ಚೈನಾ ದೇಶದ ಯಾರನ್ನು ನಾವು ರುದ್ರದೇವರು ಅಂತ ಕರಿತೀವಿ, ರುದ್ರದೇವರ ಆವಾಸ ಸ್ಥಾನ ಅಂತ ಕರಿತಾ ಇದ್ದೀವಿ, ಕೈಲಾಸ ಪರ್ವತ. ಆ ಕೈಲಾಸ ಪರ್ವತಕ್ಕೆ ಹೋಗಬೇಕಾದ್ರೆ ಚೈನಾದವ್ರ ಮುಂದೆನೂ ಟಿಬೆಟ್ ಮುಂದೆನೂ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದಿದೆ. ಮಾನಸ ಸರೋವರದ ಒಂದೇ ಒಂದು ಹನಿ ನೀರು ನಮ್ಮ ಅಧಿಕಾರದಲ್ಲಿಲ್ಲ. ಶಾರದಾ ಗ್ರಾಮದಲ್ಲಿರುವಂಥ ಸರಸ್ವತಿ ಮಂದಿರ ಹಾಳಾಗಿ ಶಿಥಿಲವಾಗಿ ಹೋಗಿದೆ, ಯಾರೂ ಅಲ್ಲಿ ಕಾಲಿಡಕ್ಕಾಗ್ತಾ ಇದ್ದಿಲ್ಲ. ಬಲೂಚಿಸ್ತಾನದಲ್ಲಿರುವ ಇಂಗಲಾಜ್ ಮಂದಿರಕ್ಕೆ ಯಾರು ನಾವು ಕಾಲಿಡಕ್ಕೂ ಅಲ್ಲ, ಅಲ್ಲಿ ನಾವು ಕಣ್ಣೆತ್ತು ನೋಡೋಕ್ಕೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗಿದೆ. ಈ ಇತಿಹಾಸದ ಪಾಠಗಳನ್ನ ನಾವು ಕಲ್ತಿಲ್ಲ ಅಂದರೆ, ಈ ಇತಿಹಾಸ ಸಂಘಟಿತವಾಗಿ ಈ ಕಾರಣದಿಂದಾಗಿ ಆ ಕಾಲದಲ್ಲಿ ಕತ್ತರಿಸಿ ತಗೊಂಡು ಹೋದರು. ಅವರು ಯಾರನ್ನೂ ಕೇಳದೆ ಬರೇ ಒಂದು 4 ಜನ ಸೇರಿ ಕತ್ತರಿಸಿ ಕೊಟ್ಬಿಟ್ರು, ದೇಶದ ಮುಂದೆ ಆ ಪ್ರಸ್ತಾವನೆ ಇಟ್ಟಿಲ್ಲ. ಹಾಗಾಗಿ ಇನ್ನು ಮುಂದೆ ಈ ಕಾರ್ಯಕ್ರಮನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿ ವರ್ಷವೂ 500 ವರ್ಷದ ರಾಮರಾಜ್ಯದ ಕನಸು, ರಾಮನ ಮಂದಿರದ ಕನಸು ನನಸಾಗಿದೆ. ಒಂದಲ್ಲ ಒಂದು ದಿವಸ ಅಖಂಡ ಭಾರತದ ಕನಸು, 45ನೇ ವರ್ಷ ಇದು ಆಗ್ತಾ ಇರೋದಂತೆ, ಒಂದಲ್ಲ ಒಂದು ದಿವಸ ಅಖಂಡ ಭಾರತದ ಕನಸು ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ನಮ್ಮದು ಈ ಹೋರಾಟಗಳು ಯಾವ ಥರ ಇರಬೇಕು ಅಂದರೆ, ಈ ಹೋರಾಟಗಳ ದಿಕ್ಕು ಯಾವ ಥರ ಇರಬೇಕು ಅಂದರೆ, ಒಬ್ಬರು ತುಂಬ ಚೆನ್ನಾಗಿ ಒಂದು ಕವಿ ವರ್ಣನೆ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ, ರುದ್ರನ ಹೋಲಿಕೆ ಮಾಡ್ತಾರೆ. ರುದ್ರನ ಕಣ್ಣಿನ ಥರ, ಅಥವಾ ರುದ್ರನ ಕೋಪದ ಥರ, ಅಥವಾ ದಕ್ಷ ಬ್ರಹ್ಮನ ಶಿರವನ್ನು ಹರಸಿ ಹೋರಾಟ ವೀರಭದ್ರನ ಥರ ನಮ್ಮ ಹೋರಾಟಗಳಿರಬೇಕಂತೆ. ಹಾಗಾಗಿ ಕಾರ್ಯಕ್ರಮಗಳು ಆದಷ್ಟು ಲೇಟಾಗಿ ಆರಂಭ ಆಗಿರೋದ್ರಿಂದ ನಾನು ತುಂಬ ಮಾತಾಡಲ್ಲ, ಇನ್ನೂ ಮಾತಾಡೋರು ಇದ್ದಾರೆ, ಕಾರ್ಯಕ್ರಮ ಮುಂದುವರಿಯಕ್ಕಿದೆ. ಆ ಕಾರಣದಿಂದಾಗಿ ವಾಜಪೇಯಿಯವರ ಒಂದು ಕೋಟನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಾಜಪೇಯಿಯವರು ಹೇಳಿದರು, ಭಾರತ ಬರೇ ಒಂದು ಭೂಮಿಯ ತುಂಡಲ್ಲ, ಅದು ಒಬ್ಬ ಜೀವಂತವಾಗಿರುವ ರಾಷ್ಟ್ರ ಪುರುಷ ಅಂತ. ಇದು ವಂದನೆಯ ಭೂಮಿ, ಅಭಿನಂದನೆಯ ಭೂಮಿ, ಇದು ಅರ್ಪಣೆಯ ಭೂಮಿ, ಇದು ತರ್ಪಣದ ಭೂಮಿ. ಇಲ್ಲಿ ಹರಿಯೋ ಪ್ರತಿ ನದಿನೂ ನಮಗೆ ಗಂಗೆ ಸಮಾನ, ಕಲ್ಲುಗಳು ಪರಮಾತ್ಮ ಶಂಕರನ ಸ್ವರೂಪ ಅಂತ. ನಾವು ಹುಟ್ಟಿರೋದ ಈ ದೇಶಕ್ಕೋಸ್ಕರ, ನಾವು ಸಾಯೋದು ಈ ದೇಶಕ್ಕೋಸ್ಕರನೇ. ಸತ್ತ ಮೇಲೂ ಗಂಗಾ ನದಿಯಲ್ಲಿ ವಿಸರ್ಜಿಸಿರುವ ನಮ್ಮ ಅಸ್ಥಿಗೆ ಕಿವಿಕಟ್ಟು ಕೇಳಿದ್ರು ಅದು ಹೇಳೋದೊಂದೇ, ಭಾರತ್ ಮಾತಾ ಕಿ ಜೈ ಅಂತ. ಒಂದ್ಸಲ ತಾರಕ ಕಂಠದಿಂದ ಎಲ್ಲರೂ ಭಾರತ್ ಮಾತೆಗೆ ಜೈ ಕೂಗೋಣ ಅಲ್ವಾ? ಬೋಲ ಭಾರತ್ ಮಾತಾ ಕೇ, ಬೋಲ ಭಾರತ್ ಮಾತಾ ಕೇ, ಶ್ರೀರಾಮಚಂದ್ರ ಮಹಾರಾಜ್ಗೆ. ನಮಃ ಪಾರ್ವತೀಪತೆ ಹರ ಹರ ಮಹಾದೇವ. ಸರ್ವೇ ಸಜ್ಜನ ಸುಖಿನೋ ಭವಂತು. ನಮಸ್ಕಾರ. ಸೇವೆ ಅರೆನು ಆ ಮಟ್ಟದ್ದು ಈ ಮಟ್ಟಗೆ ಲಕದುಂತಾಡು ಇನಿಕ್ಕಲ ಭಾರತ ದೇಶದ ಸನಾತನದ ಜಾಗೃತಿದ ಪೊಳಬುಡು ಮಲ್ಲ ಕೊಪ್ಪರಿಗೆದ ಕೋಟೆದಾತ ಜ್ಞಾನ ಇಪ್ಪುನ ಚಿತ್ನ ಅಜಯ್ ಶೆಟ್ರಿಗೆ ಹೊರ ಜೋರೈನ ಕೈ ಚಪ್ಪಾಳಿದ ಮೂಲಕ ಬಾದೆ ವಂದನೆಯನ್ನು ಸಲ್ಲಿಸವ. ಬೋಲೋ ಭಾರತ್ ಮಾತಾಕಿ. ಈ ಪುರ್ತುಗಾನಗ ಇಲ್ಲ ಪ್ರಾಯುಡ್ಲ ಪುಟ್ಟು ಬಾಲೆ ಬುಲೆ ಒಂದು ಬನ್ನಗ ಹಿಂದುತ್ವದ ಕಾಶಿನ ಉಡಲ್ಟಿ ಜಪ ಮಲ್ತದೆ. ಅವೇ ಜಪಟ್ಟ ಪೇರದ ಮೂಲಕ ಅದು ಕಡಲಾದ ಆ ಬಾಲೆ ಬುಳೆದೆ ಇನಿಕ್ಕಾನಗ ಒರಿ ವಕೀಲ ವೃತ್ತಿಡಿ ಇತ್ತು ನಂಡಲ ಭಾರತ ದೇಶದ ಸನಾತನವನೇ ಚಿತ್ನ ಧರ್ಮ ಪ್ರೇಮನು ಬುಲೆತಾ ಚಿತ್ನ ಪ್ರತ್ವೀಶ್ ಧರ್ಮಸ್ಥಳ ಈ ಪೊರ್ತುದ ಧರ್ಮಪಾತೆರ. ಓಂ ಶ್ರೀ ಗುರುಭ್ಯೋ ನಮಃ. ಹಿಮಾಲಯ ಸಮಾರಭ್ಯ ಯಾವದಿಂದು ಸರೋವರಂ ಥಂ ದೇವನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಆಧರಣೀಯರೇ, ಈ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಶ್ರದ್ಧೆಯ ತಾಯಂದಿರೇ, ವಿವಿಧ ಸಂಘಟನೆಗಳು, ವಿವಿಧ ಪಕ್ಷಗಳು, ವಿವಿಧ ರೀತಿಯ ಸಂಘ ಸಂಸ್ಥೆಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ದೇಶಭಕ್ತ ಬಂಧುಗಳೇ, ನಾವೊಂದು ಅದ್ಭುತವಾಗಿರ್ತಕ್ಕಂತಹ ರಾಷ್ಟ್ರ ಚಿಂತನೆಯ, ಅದೇ ರೀತಿ ಒಂದು ರಾಷ್ಟ್ರ ಪ್ರೇಮದ ಆ ಸಿಂಚನದ ಒಂದು ಸಂಕಲ್ಪದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿರುವಂಥದ್ದು. ಆದ್ದರಿಂದ ಅಜಯ್ ಅವರು ಮಾತಾಡ್ತಾ ಒಂದಷ್ಟು ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಅಂತ ಹೇಳಿದರು. ಕೊನೆಗೆ ಭಾರತ್ ಮಾತೆಗೆ ಜೈಕಾರವನ್ನು ಹಾಕಿದರು. ಒಂದಷ್ಟು ಜನ ನಾವು ಜೈಕಾರವನ್ನು ಹಾಕಿದ್ವಿ, ಆದರೆ ಆ ಹಾಕುವಂತಹ ಜೈಕಾರದಲ್ಲಿ ಇನ್ನೂ ಒಂದಷ್ಟು ಸ್ಫೂರ್ತಿ ಇರಬೇಕು. ಆದ್ದರಿಂದ ನಾವೆಲ್ಲ ಒಂದು ಬಾರಿ ಎರಡೂ ಕೈಯನ್ನು ಮುಷ್ಟಿ ಹಿಡಿದುಕೊಂಡು ಕೈಯನ್ನು ಮೇಲೆತ್ತಿ ನಾವೊಮ್ಮೆ ಭಾರತ್ ಮಾತೆಗೆ ಜೈಕಾರವನ್ನು ಹಾಕಬೇಕು. ಎಲ್ಲರೂ ನನ್ನ ಜೊತೆ ಹೇಳಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ,
बोलो भारत माता की. ಕ್ರಿಸ್ತಪೂರ್ವ 326ರಿಂದ 1947ರವರೆಗೆ ಅಲೆಕ್ಸಾಂಡರ್ನಿಂದ ಹಿಡಿದು ಬ್ರಿಟಿಷರ ಕಟ್ಟಕಡೆಯ ವೈಸ್ರಾಯ್ ಮೌಂಟ್ ಬ್ಯಾಟನ್ನವರೆಗೂ ಕೂಡ ಭಾರತದ ಮೇಲೆ ನಿರಂತರ ದಾಳಿ ಆಗ್ತಾ ಇದೆ. ಅನೇಕ ರೀತಿಯಲ್ಲಿ ದಾಳಿ ಆಯಿತು. ಈ ದೇಶದ ಸಂಪತ್ತನ್ನು ಲೂಟಿ ಮಾಡ್ಲಿಕ್ಕೆ ದಾಳಿ ಮಾಡಿದರು. ಈ ದೇಶದ ದೇವಸ್ಥಾನವನ್ನು ಒಡಿಬೇಕು ಅಂತ ಹೇಳಿ ದಾಳಿ ಮಾಡಿದರು. ಈ ದೇಶದ ಪರಿಸರ ಸಂಪತ್ತೇನಿದೆ ಅದನ್ನು ನಾಶ ಮಾಡಲಿಕ್ಕೋಸ್ಕರ ದಾಳಿಯನ್ನು ಮಾಡಿದರು. ಈ ದೇಶದ ಧರ್ಮವನ್ನು ಒಡಿಲಿಕ್ಕೋಸ್ಕರ ದಾಳಿಯನ್ನು ಮಾಡಿದರು. ವಿವಿಧ ರೀತಿಯ ದಾಳಿಯನ್ನು ಸಾವಿರಾರು ವರ್ಷಗಳಿಂದ ನೋಡಿಕೊಂಡು ಬಂದಿರತಕ್ಕಂತಹ, ಅದಕ್ಕೆ ಎದೆ ಕೊಟ್ಟು ನಿಂತಿರ್ತಕ್ಕಂತಹ ಸಮಾಜ ಅಂತ ಹೇಳಿದರೆ ಅದು ಹಿಂದೂ ಸಮಾಜ. ಅವತ್ತಿನಿಂದ ಇವತ್ತಿನ ತನಕವೂ ಕೂಡ ಒಂದು ಸ್ವಾಮಿ ವಿವೇಕಾನಂದರ ಮಾತನ್ನು ನಾವು ನೆನಪು ಮಾಡಿಕೊಳ್ಬೇಕು. ಸ್ವಾಮೀಜಿಯಲ್ಲಿ ವಿದೇಶಕ್ಕೆ ಹೋಗಿರುವಾಗ ಒಂದಷ್ಟು ಜನ ಕೇಳುತ್ತಾರೆ, ಸ್ವಾಮೀಜಿ ಭಾರತದ ಬಗ್ಗೆ ಯಾಕೆ ನೀವು ಇಷ್ಟೊಂದು ಅಭಿಮಾನದಿಂದ ಮಾತನಾಡ್ತಾ ಇದ್ದೀರಿ, ಭಾರತದ ಬಗ್ಗೆ ಏನಂತಹ ವಿಶೇಷ ಅಂತ. ಆಗ ಹೇಳುತ್ತಾರೆ, ಜಗತ್ತಿನ ಯಾವ ರಾಷ್ಟ್ರದ ಮೇಲೆಯೂ ಕೂಡ ಯುದ್ಧವನ್ನ ಮಾಡದೆ ಶಾಂತಿಗಾಗಿ ಮುಕ್ತಿಗಾಗಿ ಇದ್ದಂತಹ ಏಕಮೇವ ರಾಷ್ಟ್ರ ಅಂತ ಇದ್ರೆ ಅದು ಜಗತ್ತಿನಲ್ಲಿ ಭಾರತ ಮಾತ್ರ ಅಂತ. ಅಂದ್ರೆ ಯಾವ ದೇಶದ ಮೇಲೆಯೂ ಯುದ್ಧವನ್ನ ಮಾಡದೆ ಜಗತ್ತನ್ನ ಆವರಿಸಿಕೊಂಡಿರ್ತಕ್ಕಂತಹ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ಭಾರತ ಅಂತ. ಯಾವ ರಾಷ್ಟ್ರವೂ ಕೂಡ, ಯಾವ ದೇಶವೂ ಕೂಡ ತನ್ನ ಪ್ರಭಾವವನ್ನ ಇನ್ನೊಂದು ದೇಶದ ಮೇಲೆ ತೋರಿಸಬೇಕಾದ್ರೆ ಅದು ಯುದ್ಧವನ್ನ ಮಾಡ್ತದೆ. ಕತ್ತಿಯಿಂದ ಆಗಿರಬಹುದು ಅಥವಾ ಪುಸ್ತಕದಿಂದ ಆಗಿರಬಹುದು. ಪುಸ್ತಕ ಅಂತ ಹೇಳಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮತಾಂತರವನ್ನ ಮಾಡೋದ್ರ ಮೂಲಕ ಆಗಿರಬಹುದು ಅಥವಾ ಯುದ್ಧವನ್ನ ಮಾಡೋದ್ರ ಮೂಲಕ ಆಗಿರಬಹುದು. ಇನ್ನೊಂದು ದೇಶವನ್ನ ತಮ್ಮ ವೈಚಾರಿಕ ವಿಚಾರದ ಮೇಲೆ, ತಮ್ಮ ಕತ್ತಿಯ ಮೇಲೆ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದರೆ ಭಾರತವನ್ನ ಸಾವಿರಾರು ವರ್ಷಗಳ ದಾಳಿಯ ನಂತರವೂ ಕೂಡ ಇವತ್ತಿಗೂ ಕೂಡ ಭಾರತ ಹಿಂದೂ ರಾಷ್ಟ್ರವಾಗಿ ಉಳಿದಿದೆ. ಕಾರಣ ಏನು ಅಂತ ಕೇಳಿದ್ರೆ, ಇವತ್ತಿನ ಈ ಮಳೆಯಲ್ಲಿಯೂ ಕೂಡ ನಾವೆಲ್ಲ ಧರ್ಮ ಸೈನಿಕರಂತೆ ನಡೆದುಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಸೇರಿದ್ದೇವಲ್ಲ, ಇಂತಹ ಧರ್ಮ ಸೈನಿಕರಿಂದ, ರಾಷ್ಟ್ರಕ್ಕೋಸ್ಕರ ಮಿಡಿಯುವಂತಹ ಕಾರ್ಯಕರ್ತರಿಂದ ಈ ಧರ್ಮ ಉಳಿದಿರುವಂಥದ್ದು. ಬಂಧುಗಳೇ, ನಾವೊಂದಷ್ಟು ಸಂಗತಿಯನ್ನು ನೆನಪು ಮಾಡಿಕೊಳ್ಳಬೇಕು. ಅಖಂಡ ಭಾರತ ಅಂತ ಹೇಳಿದಾಗ ಇಲ್ಲೊಂದು ಭೂಪಟ ಇರುತ್ತದೆ. ನಾವು ಕೂಡ ನೋಡ್ತೇವೆ ಭಾರತದ ಭೂಪಟದಲ್ಲಿ ಈಗಾಗಲೇ ಹೇಳಿದ್ರು, ಕೈಲಾಸ ಪರ್ವತ ಹೋಗಬೇಕಾದ್ರೆ ಟಿಬೆಟ್ ನಮ್ಮ ಕೈಯಲ್ಲಿಲ್ಲ, ದ್ರೌಪದಿಯ ನಾಡಿಗೆ ಹೋಗಬೇಕಾದ್ರೆ ಅಫ್ಘಾನಿಸ್ತಾನ ಇಲ್ಲ. ಇವತ್ತು ಭಗತ್ ಸಿಂಗ್ ನಂತಹ ರಾಷ್ಟ್ರ ಪುರುಷರು ಹುಟ್ಟಿರ್ತಕ್ಕಂತಹ ಪಂಜಾಬಿನ ಸಿಂಧ್ ಭಾಗ ಇವತ್ತು ಪಾಕಿಸ್ತಾನ ಆಗಿದೆ. ಅನೇಕ ರಾಷ್ಟ್ರ ಪುರುಷರನ್ನ ಈ ನಾಡಿಗೆ ಕೊಟ್ಟಿರ್ತಕ್ಕಂತಹ ಬಂಗಾಳ ಇವತ್ತು ಬಾಂಗ್ಲಾದೇಶ ಆಗಿದೆ. ಈ ರೀತಿಯ ಸನ್ನಿವೇಶ ಇರಬೇಕಾದ್ರೆ ಭಾರತದ ಭೂಪಟವನ್ನು ನಾವು ಕಂಡಾಗ ನಮಗೆ ಅನ್ನಿಸ್ತದೆ ಭಾರತ ಇಷ್ಟು ದೊಡ್ಡದು ಇರಬೇಕಿತ್ತು ಅನ್ನುವಂತಹ ಭಾವನೆ ನಮ್ಮಲ್ಲಿ ಅನ್ನಿಸ್ತದೆ. ಆದರೆ ಒಂದಷ್ಟು ವರ್ಷಗಳ ಇತಿಹಾಸವನ್ನು ನಾವು ಅಧ್ಯಯನ ಮಾಡುವ, ಭಾರತದ ಭೂಭಾಗ ಏನಾಗ್ತಾ ಇದೆ ಅಂತ ಕೇಳಿದ್ರೆ ವರ್ಷ ವರ್ಷ ಹೋದಾಗೆ ಅದು ಕ್ಷೀಣಿಸ್ತಾ ಅನ್ನುವಂಥದ್ದನ್ನು ನಾವು ಕಾಣಬಹುದು. 1800 ಸಂದರ್ಭದಲ್ಲಿ ನಾವು ಬರ್ಮಾ ದೇಶವನ್ನು ಕಳ್ಕೊಂಡ್ವಿ. 1980 ಸಂದರ್ಭದಲ್ಲಿ ನೇಪಾಳವನ್ನು ಕಳ್ಕೊಳ್ತೇವೆ. 1890 ಸಂದರ್ಭದಲ್ಲಿ ನೇಪಾಳವನ್ನು ಕಳ್ಕೊಳ್ತೇವೆ. 1947ರಲ್ಲಿ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ರೀತಿಯಲ್ಲಿ 2 ರಾಷ್ಟ್ರಗಳು ಉದಯ ಆಗ್ತದೆ. ಅಖಂಡ ಭಾರತ ತ್ರಿಖಂಡ ಆಗ್ತದೆ. ವಿವಿಧ ಭಾಗಗಳನ್ನು ನಾವು ಕಳ್ಕೊಂಡದ್ದೇ ಹೊರತು ನಾವು ಯಾವ ಭೂಭಾಗವನ್ನು ಕೂಡ ಭಾರತದಲ್ಲಿ ಸೇರಿಸ್ಕೊಳ್ಳಿಲ್ಲ. ಬಹುಶಃ ಇಸ್ರೇಲ್ನ ಒಂದಷ್ಟು ಉದಾಹರಣೆಯನ್ನು ನಾವು ಇವತ್ತು ನೋಡೋದಾದರೆ, ಇಸ್ರೇಲ್ ಅನ್ನುವಂತಹ ಪುಟ್ಟ ರಾಷ್ಟ್ರ 2000 ವರ್ಷಗಳಿಂದ ತಾವು ಹುಟ್ಟಿರ್ತಕ್ಕಂತಹ, ತಮ್ಮ ಪೂರ್ವಜರು ಬೆಳೆದಿರ್ತಕ್ಕಂತಹ ಆ ಮೂಲ ಮಣ್ಣಿನಲ್ಲಿ ನಾವು ಮತ್ತೆ ಬದುಕ್ತೇವೆ ಅಂತ ಹೇಳಿ ಸಬ್ಬತ್ನ ದಿನ ಪ್ರತಿಜ್ಞೆಯನ್ನು ಮಾಡ್ತಾ ಮಾಡ್ತಾ ಇವತ್ತಿಗೆ ಇಸ್ರೇಲ್ ಅನ್ನುವಂತಹ ರಾಷ್ಟ್ರವನ್ನು ಕಳೆದ 50 ವರ್ಷಗಳಲ್ಲಿ ಕಟ್ತಾರೆ. ಅವರು ಕಟ್ಟಿ ಇವತ್ತು ವರ್ಷ ವರ್ಷ ನೋಡಿದರೆ ಇಸ್ರೇಲ್ನ ಭೂಭಾಗವನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿಯ ಸಂಕಲ್ಪವನ್ನು ಇಸ್ರೇಲ್ ಮಾಡಿ ತನ್ನ ಭೂಭಾಗವನ್ನು ಮತ್ತೆ ಪಡಿತಾ ಇದೆಯೋ ಅದೇ ರೀತಿಯ ಭೂಭಾಗವನ್ನು ಇವತ್ತು, ಅದೇ ರೀತಿಯ ಸಂಕಲ್ಪವನ್ನು ಇವತ್ತು ಹಿಂದೂ ಸಮಾಜ ಮಾಡಬೇಕಾಗಿರುವಂಥದ್ದು. ಒಂದು ಸಂಕಲ್ಪವನ್ನು ಮಾಡಿದ್ವಿ ಅಂತಾದರೆ ಅದು ಕಟ್ಟ ಕಡೆಯ ತನಕ, ಅದು ತೀರುವ ತನಕ, ನಾವು ಆ ಸಂಕಲ್ಪವನ್ನು ಈಡೇರಿಸುವ ತನಕ ನಾವು ಅದಕ್ಕೆ ಬದ್ಧರಾಗಿರಬೇಕು ಅಂತ ಹೇಳುತ್ತೇವೆ. ಬಹುಶಃ ಅದ್ಭುತ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ.
495 ವರ್ಷಗಳ ನಂತರ ಹೇಳಿದರು, 500 ವರ್ಷಗಳ ನಂತರ ನಾವು ರಾಮ ಮಂದಿರವನ್ನು ಕಟ್ಟಿದ್ವಿ ಅಂತ ಹೇಳಿ. ಒಂದು ಸಂದರ್ಭದಲ್ಲಿ ರಾಮ ಮಂದಿರವನ್ನು ನಾವು ಕಳೆದುಕೊಂಡಿದ್ವಿ. ಒಂದು ಕಳಂಕಿತ ಕಟ್ಟಡ ಇತ್ತು, ಆ ಕಳಂಕಿತ ಕಟ್ಟಡವನ್ನು ನೆಲಸಮಗೊಳಿಸಿ 495 ವರ್ಷಗಳ ನಂತರವೂ ಕೂಡ ಹಿಂದೂ ಸಮಾಜ ಸಂಕಲ್ಪ ಮಾಡ್ತದೆ, ನಾವು ರಾಮ ಮಂದಿರವನ್ನ, ರಾಮ ಹುಟ್ಟಿದ ನೆಲ, ರಾಮನ ಜನ್ಮಸ್ಥಾನ ಏನಿದೆ ಅಲ್ಲಿ ಮತ್ತೆ ಕಟ್ಟೇ ಕಟ್ತೀವಿ ಅನ್ನುವಂತಹ ಹಿಂದೂ ಸಮಾಜದ ಸಂಕಲ್ಪ ಏನಿದೆ, 2020 ಜನವರಿ 5ಕ್ಕೆ ಅಯೋಧ್ಯೆಯಲ್ಲಿ ಮೊದಲ ಇಟ್ಟಿಗೆಯನ್ನು ಇಡೋದ್ರ ಮೂಲಕ, ಭೂಮಿ ಪೂಜೆ ಮಾಡೋದ್ರ ಮೂಲಕ ನಾವು ಆ ಸಂಕಲ್ಪವನ್ನು ಪೂರ್ಣಗೊಳಿಸಿದ್ದೇವೆ. ಹದಿನೇಳು ಬಾರಿ ಸೋಮನಾಥ ದೇವಾಲಯದ ಮೇಲೆ ದಂಡಯಾತ್ರೆಯನ್ನು ಮಾಡಿದರು. 17 ಬಾರಿ ಒಂದು ದೇವಸ್ಥಾನವನ್ನು ಲೂಟಿ ಮಾಡಿದರು. ಒಂದು ದೇವಸ್ಥಾನವನ್ನು, ಅದರ ಸಂಪತ್ತನ್ನು ಲೂಟಿ ಹೊಡೆದ್ರು. ಅಲ್ಲಿರ್ತಕ್ಕಂತಹ ಜನಗಳನ್ನು ಮತಾಂತರ ಮಾಡಿದರು. ಆದರೆ ಬಂಧುಗಳೇ, ಹಿಂದೂ ಸಮಾಜ ಸಂಕಲ್ಪವನ್ನು ತೊಡೆದು ಅವರು 17 ಬಾರಿ ಧ್ವಂಸ ಮಾಡಿದಾಗಲೂ ಕೂಡ ಹಿಂದೂ ಸಮಾಜದ ಸಂಕಲ್ಪದ ಮೂಲಕ 18ನೇ ಬಾರಿ ನಾವು ಸೋಮನಾಥ ದೇವಾಲಯವನ್ನು ಮತ್ತೆ ಕಟ್ಟಿದ್ವಿ. ಇದು ಹಿಂದೂ ಸಮಾಜದ ಸಂಕಲ್ಪ. ಸಾವಿರಾರು ವರ್ಷಗಳ ಕಾಶ್ಮೀರ ಅಂಥೇಳಿ ನಾವು, ಭಾರತದ ಮುಕುಟಮಣಿ ಕಾಶ್ಮೀರ, ಭಾರತಕ್ಕೆ ಸರಸ್ವತಿಯನ್ನು ನಾವು ಆರಾಧನೆ ಮಾಡ್ತೇವೆ. ವಿದ್ಯೆಗೆ ಸರಸ್ವತಿ ಅಂತ ಹೇಳಿ, ಅಂದರೆ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದೇವೆ. ಭಾರತದ ತುತ್ತ ತುದಿಯಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ ತಾಯಿ ಸರಸ್ವತಿ ಇದ್ದಾಳೆ ಅಂತ ಹೇಳಿ. ಸರಸ್ವತಿಯ ನಾಡು ಅದು. ಅಂತಹ ಕಾಶ್ಮೀರವನ್ನು ನಾವು ಕಳ್ಕೊಂಡಿದ್ವಿ. ಭಾರತದ ಭಾಗ ಆಗಿದ್ರೂ ಕೂಡ ಒಂದು ರಾಷ್ಟ್ರದಲ್ಲಿ 2 ಧ್ವಜ, 2 ರಾಷ್ಟ್ರಗೀತೆಗಳಿತ್ತು. ಆದರೆ ಇವೆಲ್ಲವನ್ನ ವಿರೋಧಿಸಿ ಕಾಶ್ಮೀರವನ್ನು ಮತ್ತೆ ಅಧಿಕೃತವಾಗಿ ಭಾರತದ ರಾಜ್ಯ ವ್ಯವಸ್ಥೆಗೆ ಇವತ್ತಿಗೆ ಸೇರಿಸುವ ಮೂಲಕ ಕಾಶ್ಮೀರವನ್ನು ನಾವು ಮತ್ತೆ ಪಡ್ಕೊಂಡಿದ್ದೇವೆ. ಅಂತಹ ಸಂಕಲ್ಪ ಏನಿದೆ ಅದು ಹಿಂದೂ ಸಮಾಜದ ಸಂಕಲ್ಪ. ಅದೇ ರೀತಿಯ ಒಂದು ಸಂಕಲ್ಪಕ್ಕಾಗಿ ಇವತ್ತು ನಾವು ಸೇರಿರುವಂಥದ್ದು. ಅದು ಅಖಂಡ ಭಾರತದ ಸಂಕಲ್ಪ ಅಂತ. ಒಂದಷ್ಟು ಉದಾಹರಣೆಯ ಮೂಲಕ ನಾವು ಯಾವ ರೀತಿಯ ನಿದ್ರೆಯಲ್ಲಿ ಜಾರಿದ್ದೇವೆ ಅನ್ನುವ ಉದಾಹರಣೆಗಳನ್ನು ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. 1952 ಭಾರತ ಅದಾಗಲೇ ಅಖಂಡ ಭಾರತ ತ್ರಿಖಂಡ ಆಗಿತ್ತು. ಆದರೆ ಈ ಕಾಲಘಟ್ಟದಲ್ಲಿ ಇವತ್ತಿನ ಪಾಕಿಸ್ತಾನ ಅನ್ನುವಂತಹ ಆ ರಾಷ್ಟ್ರದ ಅಲ್ಲಿರ್ತಕ್ಕಂಥ ಹಿಂದೂಗಳ ಜನಸಂಖ್ಯೆ ಎಷ್ಟು ಅಂತ ಕೇಳಿದರೆ 14%. ಇವತ್ತು ನೀವು ಗೂಗಲ್ನಲ್ಲಿಯೋ ಚಾಟ್ ಜಿಪಿಟಿಯಲ್ಲಿಯೋ ಅಥವಾ 2023 ಪಾಕಿಸ್ತಾನದ ಸೆನ್ಸಸ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಗೊತ್ತಾಗ್ತದೆ, ಅಲ್ಲಿರ್ತಕ್ಕಂಥ ಹಿಂದೂಗಳ ಜನಸಂಖ್ಯೆ ಎಷ್ಟು ಅಂತ ಕೇಳಿದರೆ 1.87%. 14%ದಿಂದ ನಾವು 1%ಕ್ಕೆ ಇವತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳ ಜನಸಂಖ್ಯೆ ಇದೆ. ಇವತ್ತು ಬಾಂಗ್ಲಾದೇಶ, ಅದು ಪೂರ್ವ ಪಾಕಿಸ್ತಾನ ಆಗಿತ್ತು. 1971ರಲ್ಲಿ ಅದನ್ನು ಬಾಂಗ್ಲಾದೇಶವಾಗಿ, ಅದು ಸ್ವತಂತ್ರವಾಗಿ ಘೋಷಣೆಯನ್ನು ಮಾಡಿದರು. ಆ ಬಾಂಗ್ಲಾದಲ್ಲಿ ಬಾಂಗ್ಲಾವನ್ನು ಪೂರ್ವ ಪಾಕಿಸ್ತಾನವನ್ನಾಗಿ ಮಾಡಿದಾಗ ಅಲ್ಲಿರ್ತಕ್ಕಂಥ ಹಿಂದೂಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 22%. ಇವತ್ತು ನೀವು ಬಾಂಗ್ಲಾದಲ್ಲಿರ್ತಕ್ಕಂಥ ಹಿಂದೂಗಳು ಎಷ್ಟು ಅಂತ ನೋಡಿದರೆ 2%. ಯಾವ ಮಟ್ಟಿನಲ್ಲಿ ಜನಸಂಖ್ಯೆ ಕುಸಿತಾ ಇದೆ ಅಂತ ಕೇಳಿದರೆ ಹಿಂದೂಗಳ ಜನಸಂಖ್ಯೆ ಕುಸಿತಾ ಇದೆ. ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಹಿಂದೂಗಳಿರ್ತಕ್ಕಂತಹ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ಭಾರತ. ಆದರೆ ಭಾರತ ಹಿಂದೂ ರಾಷ್ಟ್ರವ ಅಂತ ಕೇಳಿದರೆ ಅಧಿಕೃತವಾಗಿ ಭಾರತ ಈಸ್ ಎ ಸೆಕ್ಯುಲರ್ ಆ್ಯಂಡ್ ರಿಪಬ್ಲಿಕ್ ಕಂಟ್ರಿ ಅಂತ ಹೇಳಿ ನಾವು ಹೇಳ್ತೇವೆ, ಕಾನೂನಾತ್ಮಕವಾಗಿ ನಾವು ಹೇಳುವಂಥದ್ದು. ಆದರೆ ಭಾವನಾತ್ಮಕವಾಗಿ ನನಗೂ ಗೊತ್ತಿದೆ, ವೈಚಾರಿಕವಾಗಿ ಗೊತ್ತಿದೆ, ಅಥವಾ ನಾವು ಹೇಳುವಂತಹ, ನಾನು ಪ್ರತಿನಿಧಿಸುವಂತಹ ಈ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ಹಿಂದೂ ರಾಷ್ಟ್ರವೇ. ಕಟ್ಟ ಕಡೆಯ ಹಿಂದೂ ಈ ನೆಲದಲ್ಲಿ ಇರುವ ತನಕವೂ ಕೂಡ, ಈ ಭೂಮಿ ಇರುವ ತನಕವೂ ಕೂಡ, ಈ ಭೂಮಂಡಲ ಇರುವ ತನಕವೂ ಕೂಡ ಈ ಭೂಮಿ ಏನಾಗಿರ್ತದೆ ಅಂತ ಕೇಳಿದರೆ ಅದು ಹಿಂದೂ ರಾಷ್ಟ್ರವೇ ಆಗಿರ್ತದೆ ಅನ್ನುವಂಥದ್ದನ್ನು ನಾವು ನಮ್ಮ ಮನಸ್ಸಿನಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಆದರೆ 1952ರಿಂದ 2012ರವರೆಗೆ ಜನಸಂಖ್ಯಾ ಆಧಾರವನ್ನು ನೋಡಿದರೆ ನಾವು ಯಾವ ಮಟ್ಟಿಗೆ ಕುಸಿತಾ ಇದ್ದೇವೆ. ಇವತ್ತು ಭಾರತದಲ್ಲಿ ನಾವು ನೆನ್ಪಿಟ್ಕೊಳ್ಬೋದು, ನಾವು ಹಿಂದೂಗಳು, ನಾವು ಮೆಜಾರಿಟಿ ಇದ್ದೇವೆ ಅಂತೇಳಿ. 8 ರಾಜ್ಯಗಳಲ್ಲಿ ಹಿಂದೂಗಳು ಮೈನಾರಿಟಿ ಇದ್ದಾರೆ. ಭಾರತದ 8 ರಾಜ್ಯಗಳಲ್ಲಿ ಇವತ್ತು ನಾವು ಹಿಂದೂಗಳು ಮೈನಾರಿಟಿ ಇದ್ದೇವೆ. ಡೆಮೋಗ್ರಫಿಕ್ ಚೇಂಜ್ ಆಗ್ತಾ ಇದ್ದಾಗಿ, ಪಾಪ್ಯುಲೇಷನ್ ಚೇಂಜ್ ಆಗ್ತಾ ಇದ್ದಾಗಿ ಇವತ್ತು ಆತಂಕ. ಇವತ್ತು ಒಂದು
ಒಂದು ಸಮುದಾಯ, ಒಂದು ಮತೀಯವಾದ ಎಲ್ಲಿ 25%, 20ಕ್ಕಿಂತ 25% ಬರ್ತದೋ ಅಲ್ಲಿ ಆ ರಾಷ್ಟ್ರವನ್ನು ಆ ಮತೀಯವಾದ ಆಕ್ರಮಿಸಿಕೊಳ್ಳುತ್ತದೆ. ರಾಷ್ಟ್ರದ ಇಡೀ ಪ್ರಪಂಚದ ಅನೇಕ ಉದಾಹರಣೆಗಳನ್ನು ನೀವು ನೋಡಬಹುದು. ಮತ್ತು ಪರ್ಷಿಯಾವನ್ನು ನೋಡಬಹುದು, ಇರಾಕನ್ನು ನೋಡಬಹುದು, ಈಜಿಪ್ಟನ್ನು ನೋಡಬಹುದು. ಮುಂದಿನ 10 ವರ್ಷಗಳಲ್ಲಿ ನೀವು ಯುರೋಪನ್ನು ಕಾಣಬಹುದು. ಯುರೋಪ್ ಅನ್ನುವ ದೇಶ ಇವತ್ತು ಕ್ರಿಶ್ಚಿಯನ್ ರಾಷ್ಟ್ರವಾಗಿ ಉಳಿತದ ಅನ್ನೋದನ್ನು ನೀವು ನೋಡಿ, ಬರೆದಿಟ್ಟುಕೊಳ್ಳಿ. ಮುಂದಿನ 10 ವರ್ಷಗಳಲ್ಲಿ ಯುರೋಪನ್ನು ಒಂದು ಮತೀಯವಾದ ಆಕ್ರಮಿಸಿಕೊಳ್ಳುತ್ತದೆ. ಇವತ್ತು ಈಗಾಗಲೇ ಅನೇಕ ಯುರೋಪಿನ ರಾಷ್ಟ್ರಗಳನ್ನು ಒಂದು ಮತೀಯವಾದ ಆಕ್ರಮಿಸಿಕೊಂಡಿದೆ. ಪೋಲ್ಯಾಂಡ್ ಹೊರತಾಗಿ ಎಲ್ಲ ಯುರೋಪ್ ಕಂಟ್ರಿಗಳು ಇವತ್ತು ಒಂದು ಮತೀಯವಾದಕ್ಕೆ ಸಿಲುಕ್ತಾ ಇದೆ, ಆ ಸವಾಲನ್ನು ಎದುರಿಸ್ತಾ ಇದೆ. ಆದ್ದರಿಂದ ಒಂದಷ್ಟು ಇದನ್ನು ನಾವು ಆಧರಿಸಿ ಜನಗಳ ಆಗಿರ್ತಕ್ಕಂಥ ಅಥವಾ ಕಾರ್ಯಕರ್ತರಾಗಿರ್ತಕ್ಕಂಥ ನಾವುಗಳು ಯೋಚನೆಯನ್ನು ಮಾಡಬೇಕು. ಈ ಸಮಾಜವನ್ನು ಗಟ್ಟಿ ಮಾಡಬೇಕು, ಈ ರಾಷ್ಟ್ರವನ್ನು ಗಟ್ಟಿ ಮಾಡಬೇಕು, ಈ ರಾಷ್ಟ್ರಕ್ಕೆ ಬಲವನ್ನು ತುಂಬಬೇಕು, ಈ ರಾಷ್ಟ್ರದಲ್ಲಿ ಸಂವಿಧಾನ ಉಳಿಬೇಕು, ಈ ರಾಷ್ಟ್ರದಲ್ಲಿ ಇದನ್ನು ನಾವೇನು ಗಣರಾಜ್ಯ ಅಂತ ಕಳಿತೇವೆ ಅದು ಉಳಿಬೇಕಾದ್ರೆ ಹಿಂದೂಗಳು ಉಳಿದರೆ ಮಾತ್ರ ಈ ದೇಶದಲ್ಲಿ ಸಂವಿಧಾನ ಉಳಿಯುವಂಥದ್ದು, ಹಿಂದೂಗಳು ಉಳಿದ್ರೆ ಮಾತ್ರ ಈ ದೇಶ ಗಣರಾಜ್ಯವಾಗಿ ಉಳಿಯುವಂಥದ್ದು. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಎಲ್ಲಿ ಒಂದು ಸಮುದಾಯದ ಸಂಖ್ಯೆ ಒಂದಷ್ಟು ಪರ್ಸೆಂಟೇಜ್ಗಿಂತ ಜಾಸ್ತಿ ಆಗ್ತದೋ ಅಲ್ಲೆಲ್ಲವೂ ಕೂಡ 20ರಿಂದ 25% ಜಾಸ್ತಿ ಆದರೆ ಅವರು ನಮ್ಮನ್ನು ಹೋರಾಟದ ಮೂಲಕ ವಿರೋಧಕ್ಕೆ ನೋಡ್ತಾರೆ. ಎಲ್ಲಿ ಅವರ ಸಂಖ್ಯೆ 40% ಆಗ್ತದೋ ಅಲ್ಲಿ ರಾಜಕೀಯ ಪ್ರಭುತ್ವವನ್ನು ಸೇರಿಸ್ತಾರೆ. ಎಲ್ಲಿ ಅವರ ಸಂಖ್ಯೆ 50 ದಾಟ್ತದೋ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇದು ಒಂದು ಮತೀಯವಾಗಿರ್ತಕ್ಕಂತಹ ರಾಷ್ಟ್ರ ಅಂತ ಹೇಳಿ ಇಂತಹ ಅವಕಾಶವನ್ನು ಇವತ್ತು ನಾವು ಕೊಡ್ಲಿಕ್ಕೆ ಬಿಡಬಾರದು. ಆದ್ದರಿಂದ ಅಖಂಡ ಭಾರತ ಅನ್ನುವಂಥದ್ದು ನಮ್ಮ ಕಲ್ಪನೆ, ಅಖಂಡ ಭಾರತ ಅನ್ನುವಂಥದ್ದು ನಮ್ಮ ಚಿಂತನೆ, ಅಖಂಡ ಭಾರತ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ. ಈ ಸಂಸ್ಕೃತಿ ಉಳಿಬೇಕಾದ್ರೆ, ಈ ಚಿಂತನೆ ಉಳಿಬೇಕಾದ್ರೆ ಹಿಂದೂ ಸಮಾಜ ಉಳಿಬೇಕು. ಹಿಂದೂ ಸಮಾಜ ಉಳಿದು ಹಿಂದೂ ಸಮಾಜ ಗಟ್ಟಿಯಾಗಿ ನಿಂತಾಗ ಮಾತ್ರ ಈ ಸವಾಲುಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಇದೆ. ಬಂಧುಗಳೇ, ಈ ಅಖಂಡ ಭಾರತದ ಒಂದಷ್ಟು ಸಂಗತಿಗಳನ್ನು ಮಾತಾಡ್ತಾ ನಾವು ನೆನಪು ಮಾಡಿಕೊಳ್ಳಬೇಕು. ಯಾಕೆ ಒಂದಷ್ಟು ರಾಷ್ಟ್ರ ಪುರುಷರನ್ನು ನೆನಪು ಮಾಡಿಕೊಳ್ಳಬೇಕು ಅಂತ ಹೇಳ್ತೀನಿ ಅಂತ ಹೇಳಿದರೆ, ಇಲ್ಲಿ ವೇದಿಕೆ ಹಿಂಭಾಗದಲ್ಲಿ ಒಂದಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರ, ಈ ರಾಷ್ಟ್ರಕ್ಕೆ ಕೊಡುಗೆಯನ್ನು ನೀಡಿರ್ತಕ್ಕಂಥವರು ರಾಜಕೀಯ ವ್ಯಕ್ತಿಗಳ ಭಾವಚಿತ್ರ ಇದೆ ಇಲ್ಲಿ. ಆದರೆ ಈ ದೇಶವನ್ನು 1947 ಆಗಸ್ಟ್ 14ರಂದು ಈ ದೇಶವನ್ನು ತುಂಡರಿಸಿದ್ರಲ್ಲಿ ಮಹಾನ್ ನಾಯಕರಾಗಿ ಇದ್ದಂತಹ ಕೆಲವೊಂದು ವ್ಯಕ್ತಿಗಳ ಫೋಟೋ ಇಲ್ಲಿ ಇದೆ. ಅವರ ಫೋಟೋವನ್ನು ನೋಡ್ತಾ ನಾವು ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ನೆನಪು ಮಾಡಿದರೆ ಮಾತ್ರ ಅದಕ್ಕೊಂದು ಅರ್ಥ ಬರ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಹುಶಃ ಈ ರಾಷ್ಟ್ರವನ್ನು ತುಂಡರಿಸಿದ್ರಲ್ಲಿ ಪ್ರಮುಖ ಒಂದಷ್ಟು ಸಂಘಟನೆಗಳು ಅಥವಾ ರಾಜಕೀಯ ಶಕ್ತಿಗಳು ಯಾವುದು ಅಂತ ಕೇಳಿದರೆ, ಒಂದು ಬ್ರಿಟಿಷ್ ಸರ್ಕಾರ, ಈ ಎರಡನೇದಾಗಿ ಮುಸ್ಲಿಂ ಲೀಗ್, ಮೂರನೇದಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಆಗ ಸ್ವತಂತ್ರ ಹೋರಾಟಕ್ಕಾಗಿ ಇದ್ದಂತಹ ಕಾಂಗ್ರೆಸ್. ಈ ಮೂರು ಸಂಘಟನೆಗಳು ಅಥವಾ ಈ ಸಂಸ್ಥೆಗಳಾಗಿ ಹಿಂದೂಗಳ ಅಥವಾ ಭಾರತದ ಪ್ರತಿನಿಧಿಯಾಗಿ ಕಾಂಗ್ರೆಸ್ ಇದ್ರೆ, ಸಮಸ್ತ ಮುಸಲ್ಮಾನರ ಪ್ರತಿನಿಧಿಯಾಗಿ ಮುಸ್ಲಿಂ ಲೀಗ್ ಇರ್ತದೆ. ಇವೆರಡರನ್ನ ತನ್ನ ತಾಳಕ್ಕೆ ತಕ್ಕಂಗೆ ಕುಣಿಸಿಕೊಂಡಿರ್ತಕ್ಕಂತಹ ಒಂದು ಪ್ರಭುತ್ವ ಯಾವುದು ಅಂತ ಕೇಳಿದ್ರೆ ಬ್ರಿಟಿಷ್ ಪ್ರಭುತ್ವ. ಇದರ ಜೊತೆ ಎರಡು ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ, ಒಂದು ಮೋಹನದಾಸ ಕರಮಚಂದ್ರ ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರು. ಅನೇಕ ಬಾರಿ ನಾವು ಮೋಹನದಾಸ ಕರಮಚಂದ್ರ ಗಾಂಧೀಜಿಯವರ ಹೆಸರು ಹೇಳಿದಾಗ ಹೇಳುತ್ತೇವೆ ಮಹಾತ್ಮ ಗಾಂಧೀಜಿ ಅಂತ ಹೇಳಿ, ಜೊತೆಗೆ ಹೇಳುತ್ತೇವೆ ರಾಷ್ಟ್ರಪಿತ ಅಂತ ಹೇಳಿ. ಬಹುಶಃ ವಕೀಲರು ನಮ್ಮ ಹಿರಿಯರಿದ್ದಾರೆ, ಶರತ್ ಶೆಟ್ಟರಿದ್ದಾರೆ, ನಾವು ಹೇಳಬಹುದು. ಆದರೆ ನಾನೆಲ್ಲಿಯೂ ಕೂಡ ಗಾಂಧೀಜಿಯನ್ನ ಮಹಾತ್ಮ ಅಂತ ಕರೀಲಿಲ್ಲ, ಮಹಾತ್ಮ ಅಂತ ಉಲ್ಲೇಖ ಮಾಡಲಿಲ್ಲ. ಯಾಕೆ ಅಂತ ಕೇಳಿದರೆ, ಮಹಾತ್ಮ ಅನ್ನುವ ಯಾವ ಬಿರುದನ್ನು ಕೂಡ ಸಂವಿಧಾನಾತ್ಮಕವಾಗಲಿ ಅಥವಾ ಕಾನೂನಾತ್ಮಕವಾಗಲಿ ಈ ದೇಶ ಮೋಹನದಾಸ ಕರಮಚಂದ್ರ ಗಾಂಧಿ ಅವರಿಗೆ ಕೊಡಲಿಲ್ಲ. ರಾಷ್ಟ್ರಪಿತ ಅಂತ ಹೇಳಿ ಕರೆದ್ರು. ಈ ರಾಷ್ಟ್ರಕ್ಕೆ ಎಷ್ಟೊಂದು 1000 ವರ್ಷಗಳ ಇತಿಹಾಸ ಇದೆ. 1000 ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪಿತ 1947ರಲ್ಲಿ ಭಾಗ ಆಗಿರ್ತಕ್ಕಂತಹ ಭಾರತಕ್ಕೆ ಒಬ್ಬ ರಾಷ್ಟ್ರಪಿತ ಆಗ್ಲಿಕ್ಕೆ ಸಾಧ್ಯ ಇದೆಯಾ?
ಯೋಚನೆಯನ್ನು ಮಾಡಬೇಕು. ಅವರು ಯಾವ ರಾಷ್ಟ್ರಕ್ಕೆ ರಾಷ್ಟ್ರಪಿತ, ಯಾವ ರಾಷ್ಟ್ರಕ್ಕೆ ರಾಷ್ಟ್ರಪಿತ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು. 1000 ವರ್ಷಗಳ ಇತಿಹಾಸ. ಹಿಂದೂಗಳು ಸಾವಿರಾರು ವರ್ಷಗಳಿಂದ ಈ ದೇಶವನ್ನು ಕಟ್ಟಿದ್ರು, ಉಳಿಸಿದ್ರು, ಹೋರಾಟ ಮಾಡಿದ್ರು. ಇಂತಹ ರಾಷ್ಟ್ರಕ್ಕೆ ಶಿವಾಜಿ ಮಹಾರಾಜರನ್ನು ನಾವು ರಾಷ್ಟ್ರಪಿತ ಅಂತ ಕರೀಲಿಲ್ಲ, ಪೃಥ್ವಿರಾಜ ಚೌಹಾಣನನ್ನು ಕರೀಲಿಲ್ಲ, ಅಶೋಕನನ್ನು ಕರೀಲಿಲ್ಲ. ಹೋರಾಟದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಈ ದೇಶವನ್ನು ತುಂಡು ಮಾಡೋದ್ರಲ್ಲಿ ತನ್ನ ಪಾತ್ರವನ್ನು ಇಟ್ಟಿರ್ತಕ್ಕಂತಹ, ಅದಕ್ಕೆ ಸಹಿಯನ್ನು ಹಾಕಿದ ಒಬ್ಬ ವ್ಯಕ್ತಿಯನ್ನು ನಾವು ಕರೆದ್ವಿ ರಾಷ್ಟ್ರಪಿತ ಅಂತ. ಇವತ್ತು ನಾವು ಆಲೋಚನೆಯನ್ನು ಮಾಡಬೇಕು, ಇದು ನಿಜವಾ ಅಂಥೇಳಿ. ಈ ದೇಶ ಇಬ್ಬಾಗ ಆಗೋದನ್ನು, ಅಖಂಡ ತ್ರಿಖಂಡ ಆಗೋದನ್ನು ವಿರೋಧ ಮಾಡಿದ್ರಲ್ಲಿ RSS ಹಿಂದೂ ಮಹಾಸಭಾ ಬಹಳ ದೊಡ್ಡ ಪಾತ್ರವನ್ನು ವಹಿಸಿರುತ್ತೆ. ಆದರೆ ಆಗ ಇಡೀ ರಾಷ್ಟ್ರದ ಪ್ರತಿನಿಧಿಯಾಗಿ ಇದ್ದಂತಹ ಏಕಮೇವ ಸಂಘಟನೆ ಯಾವುದು ಅಂತ ಕೇಳಿದರೆ ಅದು ಕಾಂಗ್ರೆಸ್. ಅದರ ಅಧ್ಯಕ್ಷರು ಬಹಳಷ್ಟು ದೀರ್ಘಕಾಲದ ಅಧ್ಯಕ್ಷರಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು. ಇದೇ ಅಲ್ಲಿ ಫೋಟೋ, ನಗಡ್ತಾ ಇದ್ದಾರೆ ಮೇಲೆ 2 ಜನ ನಗಡ್ತಾ ಇದ್ದಾರೆ. ಆ 2 ಜನ ನಗಡ್ತಾ ಇರೋ ವ್ಯಕ್ತಿಗಳ ವಿಚಾರವನ್ನು ಇವತ್ತು ನಾನು ಹೇಳ್ತಾ ಇರುವಂಥದ್ದು. ಅವ್ರು ನಗಡ್ತಾ ಇದ್ದಾರೆ. ನಮ್ಮ ಎದೆಯಲ್ಲಿ ಇವತ್ತು ಬೆಂಕಿ ಇದೆ. ನಾವೇನೋ ಪಂಜಿನ ಮೆರವಣಿಗೆಯ ಮೂಲಕ ಬೆಂಕಿಯನ್ನು ತಂದ್ವಿ, ಅದು ಕೇವಲ ಬೆಂಕಿ ಅಲ್ಲ. ಸಾವಿರಾರು ವರ್ಷಗಳಿಂದ ಈ ಸಮಾಜವನ್ನು ಕಟ್ಟಿರ್ತಕ್ಕಂತಹ, ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಕಟ್ಟಿರ್ತಕ್ಕಂತಹ ಈ ರಾಷ್ಟ್ರವನ್ನು ಒಡೆದ್ರಲ್ಲ, ಅದರ ವಿರೋಧಾಗ್ನಿ ಅದು ನಾವು ಪಂಜಿನ ಮೂಲಕ ನಾವು ತಂದಿರುವಂಥದ್ದು ಅಂತ ಹೇಳಿ ನಾವು ನೆನಪಿಟ್ಕೊಳ್ಬೇಕು. ಇವತ್ತು ಅವ್ರು ನಗಡ್ತಾ ಇದ್ದಾರೆ, ಫೋಟೋ ನಗಡ್ತಾ ಇದೆ ಅದರಲ್ಲಿ. ಆದರೆ ಯಾವ ಜವಾಹರ್ಲಾಲ್ ನೆಹರು 1929 ಲಾಹೋರ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಹೇಳ್ತಾರೆ, ಸಂಪೂರ್ಣ ಸ್ವರಾಜ್ಯವನ್ನು ಪಡೆಯುವಂಥದ್ದೇ ನಮ್ಮ ಗುರಿ ಅಂತ ಹೇಳಿ ಕಾಂಗ್ರೆಸ್ನ ಕಮಿಟಿಯಲ್ಲಿ ನಿರ್ಧಾರವನ್ನು ಮಾಡ್ತಾರೆ. ಆದರೆ ಯಾವ ಜವಾಹರ್ಲಾಲ್ ನೆಹರು ಸಂಪೂರ್ಣ ಸ್ವರಾಜ್ಯದ ರೆಸಲ್ಯೂಷನ್ ಅನ್ನು ಕಾಂಗ್ರೆಸ್ ಕಮಿಟಿಯಲ್ಲಿ ಪಾಸ್ ಮಾಡ್ತಾರೋ, ಅದೇ ಜವಾಹರ್ಲಾಲ್ ನೆಹರು ತುಂಡಾದ ಭಾರತದ ಮೊದಲ ಪ್ರಧಾನಮಂತ್ರಿ ಆಗ್ತಾರೆ. ನೆನ್ಪಿಟ್ಕೊಳ್ಳಿ, ಯಾವ ರೀತಿಯ ರಾಜಕೀಯ, ಯಾವ ರೀತಿಯ ಹಿತಾಸಕ್ತಿ ಅವರಲ್ಲಿತ್ತು ಅಂತ ಹೇಳಿ. ಅದೇ ಲಾಹೋರ್ನ ರಾವಿ ನದಿಯ ದಂಡೆಯಲ್ಲಿ 1940ಕ್ಕೆ ಮುಸ್ಲಿಂ ಲೀಗಿನ ನೇತೃತ್ವದಲ್ಲಿ ಸಭೆ ನಡೀತದೆ. ಆ ಸಭೆಯಲ್ಲಿ ಜಿನ್ನಾ ಘೋಷಣೆ ಮಾಡ್ತಾರೆ, ಮುಸಲ್ಮಾನರಿಗೆ ಸಪರೇಟ್ ನೇಷನ್, ಪಾಕಿಸ್ತಾನವನ್ನು ನಾವು ಪಡೆದೇ ತೀರ್ತೇವೆ ಅಂತ ಹೇಳಿ ಜಿನ್ನ ಸಂಕಲ್ಪವನ್ನು ಮಾಡ್ತಾರೆ. ಆದರೆ ನೆನಪಿಟ್ಕೊಳ್ಳಿ, 1947ಕ್ಕೆ ಜವಾಹರ್ಲಾಲ್ ನೆಹರು ಮಾಡಿದ ಸಂಕಲ್ಪ ಪೂರ್ಣಗೊಳ್ತೋ ಅಥವಾ ಜಿನ್ನಾ ಮಾಡಿದ ಸಂಕಲ್ಪ ಪೂರ್ಣಗೊಳ್ತೋ ಅನ್ನೋದನ್ನು ಇವತ್ತು ನಾವು ನೆನಪಿಟ್ಕೊಳ್ಳಬೇಕು. ಆದ್ದರಿಂದ ಹಿಂದೂ ಸಮಾಜ ಇವತ್ತೊಂದು ಸಂಕಲ್ಪ ಮಾಡ್ತಾ ಇರುವಂಥದ್ದು ಏನು ಅಂತ ಕೇಳಿದರೆ, ನಾವು ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಮತ್ತೆ ಆ ದೇಶವನ್ನು ನಮ್ಮೊಳಗೆ ನಾವು ಪಡಿತೇವೆ ಅಂತ ಹೇಳಿ. ಇವತ್ತು ಬಾರ್ಡರ್ಸ್ ಇದೆ. ಅನೇಕ ಮಂದಿಗೆ ಅನ್ನಿಸ್ಬೋದು, ಇವತ್ತು ಪಾಕಿಸ್ತಾನಕ್ಕೊಂದು ವ್ಯವಸ್ಥೆ ಇದೆ, ಬಾಂಗ್ಲಾಕ್ಕೊಂದು ವ್ಯವಸ್ಥೆ ಇದೆ. ಚೀನಾ ಟಿಬೇಟನ್ನು ಆಕ್ರಮಿಸಿಕೊಂಡಿದೆ. ಶ್ರೀಲಂಕಾ ಸಪರೇಟ್ ನೇಷನ್ ಅದು. ಇವತ್ತು ಭೂತಾನ್, ಮಯನ್ಮಾರ್, ಬೇರೆ ಬೇರೆ ರಾಷ್ಟ್ರಗಳದು. ಇವತ್ತು ನಾವು ಹೇಗೆ ಅದನ್ನು ಪಡಿಬೋದು ಅಂತ ಹೇಳಿ. ಬಹುಶಃ ನಮ್ಮ ಸಂಕಲ್ಪ ರಾಷ್ಟ್ರವನ್ನು ನಮ್ಮೊಳಗೆ ಸೇರಿಸಿಕೊಂಡು, ಅಥವಾ ಆ ರಾಷ್ಟ್ರದ ಬೌರ್ಡ್ರನ್ನು, ಟೆರಿಟರಿಯನ್ನು ನಮ್ಮೊಳಗೆ ಸೇರಿಸಿಕೊಂಡು ಅದನ್ನು ನಮ್ಮ ಭಾರತದ ಭಾಗ ಅಂತ ಹೇಳಿ ಮಾಡುವಂಥದ್ದಲ್ಲ. ಆ ರಾಷ್ಟ್ರವನ್ನು ಭಾವನಾತ್ಮಕವಾಗಿ, ಆ ರಾಷ್ಟ್ರವನ್ನು ಭಾರತೀಯ ಚಿಂತನೆಯಲ್ಲಿ ಕಟ್ಟುವುದಕ್ಕೋಸ್ಕರ ನಾವು ಆ ರಾಷ್ಟ್ರವನ್ನು ಸಾಂಸ್ಕೃತಿಕ ಅಥವಾ ಅಖಂಡ ಭಾರತದ ಕಲ್ಪನೆಯಲ್ಲಿ ತರುವಂಥದ್ದು. ಬಂಧುಗಳೇ, ಆ ಕಲ್ಪನೆಯನ್ನು ಇವತ್ತು ನಾವು ಮಾಡಬೇಕು, ಆ ಸಂಕಲ್ಪವನ್ನು ಇವತ್ತು ನಾವು ಮಾಡಬೇಕು. ಆ ಸಂಕಲ್ಪವನ್ನು ಮಾಡೋದ್ರ ಮೂಲಕ ಅಖಂಡ ಭಾರತವನ್ನು, ಆ ಕನಸನ್ನು ನಮ್ಮ ಹಿರಿಯರು ಏನು ಕಟ್ಟಿಕೊಟ್ಟಿದ್ದಾರೋ, ಹಿಂದೂ ಜಾಗರಣ ವೇದಿಕೆಯ ಮೂಲಕ, ವಿವಿಧ ಸಂಘಟನೆಯ ಮೂಲಕ ಆ ಸಂಕಲ್ಪವನ್ನು ಏನು ಮಾಡಿದ್ದಾರೋ, ವರ್ಷ ನಾವು ಆ ಸಂಕಲ್ಪ ಮಾಡೋದ್ರ ಮೂಲಕ ಹಿಂದೂ ಸಮಾಜವನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಆ ಮೂಲಕವಾಗಿ ಸಮಾಜದ ಜಾಗೃತಿಯಾಗಿ, ರಾಷ್ಟ್ರದ ಜಾಗೃತಿಯಾಗಿ ಈ ರಾಷ್ಟ್ರವನ್ನು ಉಳಿಸುವಂತಹ ಏಕಮೇವ ಜವಾಬ್ದಾರಿ ಯಾರಲ್ಲಿ ಇದೆ ಅಂತ ಕೇಳಿದರೆ ನಮ್ಮಂತಹ, ನಿಮ್ಮಂತಹ ಹಿಂದೂ ಕಾರ್ಯಕರ್ತರಲ್ಲಿದೆ. ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಡಬೇಕಾಗಿದೆ. ಯಾವ ರಾಷ್ಟ್ರಕ್ಕೋಸ್ಕರ ಸಾವಿರಾರು ಜನ ಪ್ರಾಣವನ್ನು ತೆತ್ತರು, ಯಾವ ರಾಷ್ಟ್ರಕ್ಕೋಸ್ಕರ ಶಿವಾಜಿ ಮಹಾರಾಜರು ಹೋರಾಟವನ್ನು ಮಾಡಿದರು, ಯಾವ ರಾಷ್ಟ್ರಕ್ಕೋಸ್ಕರ ಪೃಥ್ವಿರಾಜ ಚೌಹಾಣ ತನ್ನ ಪ್ರಾಣವನ್ನು ಕೊಟ್ಟು ಆ ರಾಷ್ಟ್ರವನ್ನು, ಹಿಂದವಿ ಸ್ವರಾಜ್ಯವನ್ನು ಉಳಿಸುವಂತಹ ಕಲ್ಪನೆ, ಆ ಚಿಂತನೆ, ಆ ರೋಷ, ಆ ಒಂದು ಸಂಕಲ್ಪ ಇವತ್ತು ನಮ್ಮದಾಗಬೇಕು ಎನ್ನುವುದನ್ನು ಹೇಳುತ್ತಾ, ಆ ಸಂಕಲ್ಪದ ಅಗ್ನಿಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು
ಇವತ್ತು ಅದರ ವೈಚಾರಿಕ ವಿಚಾರವನ್ನು ಇವತ್ತು ನಾವು ನೆನಪು ಮಾಡಿಕೊಳ್ಳಬೇಕು. ಆ ಮೂಲಕ ನಾವೆಲ್ಲರೂ ಕೂಡ ತಾಯಿ ಭಾರತೀಯ ಸೇವೆಯನ್ನು ಮಾಡುವಂಥವ್ರು ಆಗಬೇಕು ಅನ್ನುವಂತಹ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡೋಣ. ಆ ಆಶಯ ಎಲ್ಲ ನಮ್ಮದಾಗಲಿ ಅನ್ನುವಂತಹ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಭಾರತ್ ಮಾತಾ ಕಿ ಜೈ. ಅಖಂಡ ಭಾರತದ ಮಹಾಸಂಕಲ್ಪದ ಪೂರ ತಿರ್ಲದ ವಿಚಾರನು ಕೇನೊಂದಿ ಪುನಗ ಮೇಯ್ತ ಪರಪಿನೆತ್ತೇರಿಲ್ಲ ರೋಮ ರೋಮಲ ಕೊಕ್ಕೇರ್ದಲ ಹಿಂದುತ್ವದ ಗಜ ಮಾತೇರ್ನಲ ಮನಸ್ಸುಡು ಉಳ್ಳಾಯಲೆಕ್ಕ ಮಲ್ತನ ಚಿತ್ನ ಪ್ರತ್ವೀಶ್ ಧರ್ಮಸ್ಥಳ ಮೇರೆಗೆ ಸೊಲ್ಮೆಣ್ಣ ಸಂದೈತ ಮಲ್ತೊಂದು ಕಾರ್ಯಕ್ರಮದ ಕೂಟದ ಮುಗಿತಲ ಅವನು ಪುನಃ ಪುರ್ತುಗು ಬೆದ್ರಡೊಂಜಿ ಹಿಂದುತ್ವಗ ಆನೆ ಬಲನ ಕೊರ್ದು ಒವಾಂಡಲ ಸಂಗತಿಡಿ ಅವು ಕೋರ್ಟು ಕೇಸ್ ರಾತ್ರಿ ಪಗೆಲಿ ಒವೇ ತರತ ಆಪತ್ತಿಡ್ಲ ಹಿಂದುತ್ವದ ರಕ್ಷಣೆ ಕೋಟೆ ಆದೆ ಒರಿ ಆನುಮಗೆ ಆದೆ ವಕೀಲ ವೃತ್ತಿಡ್ಲ ಧರ್ಮ ಸೇವೆಯನ್ನು ಕಾತೊನ್ನಚ್ಚಿದ ಶರತ್ ಶೆಟ್ಟಿಗೆ ಹೊರ ಜೋರೇನೆ ಕೈ ಚಪ್ಪಾಳಿದ ಮೂಲಕವಾದೆ ಗುರ್ಕರ್ಮೆದ ನುಡಿ ಶರತ್ ಶೆಟ್ಟಿ. ತಾಯಿ ಭಾರತೀಯ ಪಾದಕಮಲಗಳಿಗೆ ಹಣೆಹಚ್ಚಿ ನಮಸ್ಕರಿಸಿ, ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ರಾಷ್ಟ್ರಭಕ್ತರಿಗೆ ನಮಸ್ಕರಿಸಿ, ಈಗಾಗಲೇ ಭಾಳ ಚೆನ್ನಾಗಿ ಪ್ರದೇಶ್ ಧರ್ಮಸ್ಥಳ ಅವರು ಮಾತನಾಡಿದರು. ಈ ದೇಶದ ಬಗ್ಗೆ ಪಾಶ್ಚಿಮಾತ್ಯ ಇತಿಹಾಸಕಾರರು ಬೇರೆ ರೀತಿಯಲ್ಲಿ ಬಣ್ಣಿಸಿದ್ದಾರೆ. ಈ ದೇಶ ಬಡ ರಾಷ್ಟ್ರ ಅಂತ ಹೇಳಿ. ನಿಜವಾಗಿಯೂ ನಮ್ಮ ದೇಶ ಬಡ ರಾಷ್ಟ್ರ ಆಗಿತ್ತೆ. ನಮ್ಮ ದೇಶ ಬಡ ರಾಷ್ಟ್ರ ಆಗಿದ್ರೆ ಇಷ್ಟೊಂದು ಅತಿಕ್ರಮಣಗಳು ನಮ್ಮ ದೇಶದ ಮೇಲೆ ಆಗ್ತಾ ಇತ್ತೆ ಅಂತ ಹೇಳಿ ಒಂದು ಸಣ್ಣ ಉದಾಹರಣೆಯನ್ನು ನಾನು ಕೊಡ್ತೇನೆ. ಇತ್ತೀಚೆಗೆ ನನ್ನ ಗುರುಗಳಾಗಿರುವಂಥ ಡಾಕ್ಟರ್ ಪುಂಡಿಕಾಯಿ ಗಣಪತಿ ಭಟ್ ಅವರದ್ದು ಒಂದು ಪೋಡ್ಕಾಸ್ಟ್ ನೋಡಿದೆ ನಾನು. ಅಕ್ಷಯ್ ಜೈನ್ ಎನ್ನುವರು ನಮ್ಮ ಮೂಡಬಿದ್ರೆ ಎನ್ನುವಂಥ ಒಂದು ಪೋಡ್ಕಾಸ್ಟನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ನೋಡಬೇಕು ಅದನ್ನು. ಅದರಲ್ಲಿ ಅವರು ಮೂಡಬಿದ್ರೆ ಇತಿಹಾಸದ ಬಗ್ಗೆ ಹೇಳ್ತಾರೆ. ಅವರು ನಮ್ಮ ಮೂಡಬಿದ್ರೆ ಎಷ್ಟು ಶ್ರೀಮಂತ ಆಗಿತ್ತು ಅಂತ ಹೇಳಿ. 1400ನೇ ಇಸವಿಯಲ್ಲಿ 18 ಬಸದಿಗಳು ನಿರ್ಮಾಣ ಆಗಿದ್ದವು ಇಲ್ಲಿ. 1400ನೇ ಇಸವಿಯಲ್ಲಿ ಅಂದರೆ ಬ್ರಿಟಿಷರು ಬರುವಂಥ ಎಷ್ಟೋ ಶತಮಾನಗಳ ಹಿಂದೆ 18 ಬಸದಿಗಳನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಹೇಳಿದರೆ ರಾಜರುಗಳಲ್ಲ, ಇಲ್ಲಿನ ಶ್ರೀಮಂತ ವರ್ತಕರು ಅಂತ ಹೇಳಿ, ವ್ಯಾಪಾರಿಗಳು ಅಂತ ಹೇಳಿ, ಜೈನ ವ್ಯಾಪಾರಿಗಳು 18 ಬಸದಿಗಳನ್ನು ನಿರ್ಮಾಣ ಮಾಡಿದರು ಅಂತ ಹೇಳಿ. ಹಾಗಾದರೆ ನಮ್ಮ ಮೂಡಬಿದ್ರೇನೇ 1400 ಇಸವಿಯಲ್ಲಿ ಅಷ್ಟು ಶ್ರೀಮಂತ ಆಗಿದ್ದರೆ ನಮ್ಮ ದೇಶ ಎಷ್ಟು ಶ್ರೀಮಂತ ಆಗಿತ್ತು ಅಂತ ಹೇಳಿ. ಅಂಥ ಶ್ರೀಮಂತ ರಾಷ್ಟ್ರದ ಮೇಲೆ ಕಣ್ಣನ್ನು ಇಟ್ಟು ಅನೇಕರು ದಾಳಿಯನ್ನು ಮಾಡಿದರು. ಕೊಲಂಬಸ್ ಹುಡ್ಕೊಂಡು ಬಂದದ್ದು ಅಮೇರಿಕವನ್ನೆಲ್ಲ, ಆತ ಹುಡ್ಕೊಂಡು ಬಂದದ್ದು ಭಾರತವನ್ನು. ದಾರಿ ತಪ್ಪಿ ಆತ ಹೋದದ್ದು ಅಮೇರಿಕವನ್ನು ಹೋಗಿ ಕಂಡುಹಿಡಿದ ಅಂತ ಹೇಳಿ. ವಾಸ್ಕೋಡಿಗಾಮ ಹುಡ್ಕೊಂಡು ಬಂದದ್ದು ಯಾವುದನ್ನು? ಭಾರತವನ್ನು. ಅಷ್ಟು ಶ್ರೀಮಂತ ರಾಷ್ಟ್ರ ಇದು ಈ ರಾಷ್ಟ್ರ ಆಗಿತ್ತು ಅಂತ ಹೇಳಿ. ನನ್ನ ಸ್ನೇಹಿತರು ಪ್ರದೇಶ್ ಧರ್ಮಸ್ಥಳ ಅವರು ಭಾಳ ಚೆನ್ನಾಗಿ ಹೇಳಿದರು. ಅಂದರೆ ಯಾರು ಈ ದೇಶವನ್ನು ಕಂಡತುಂಡ ಮಾಡಿದ್ರು ಅವರಿಗೆ ಇವತ್ತು ಜೈಕಾರ ಆಗುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿದೆ ಅಂತ ಹೇಳಿ. ಸ್ನೇಹಿತರೆ, ಪಾಶ್ಚಿಮಾತ್ಯ ಇತಿಹಾಸಗಾರರು ನಮ್ಮ ದೇಶದವನ್ನು ಯಾರು ಕಂಡತುಂಡ ಮಾಡಿದ್ರು ಅವರನ್ನು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ಬಿಂಬಿಸಿದರು. ನಿಜವಾಗಿಯೂ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಮಡಿದವರ ಬಗ್ಗೆ ಇತಿಹಾಸದಲ್ಲಿ ನಮ್ಗೆ ಕೇಳಲಿಕ್ಕೆ ಸಿಗೋದಿಲ್ಲ. ನಾವು ಇವತ್ತು ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು. ಒಬ್ಬ ಸಣ್ಣ ಬಾಲಕ ತನ್ನ ತಂದೆಯ ಹೆಗಲ ಮೇಲೆ ಕುಳಿತುಕೊಂಡು ಆತ ಗದ್ದೆಯಲ್ಲಿ ತಂದೆಯ ಜೊತೆ ಹೋಗ್ತಾ ಇರ್ತಾನೆ. ಆಗ ತಂದೆ ಹತ್ರ ಕೇಳ್ತಾನೆ, ಪಪ್ಪ ಇದು ಏನನ್ನು ನಾವು ಬೆಳೆಸಿದ್ದೇವೆ ಅಂತ ಹೇಳಿ. ತಂದೆ ಹೇಳ್ತಾರೆ, ನಾವು ಗೋಧಿಯನ್ನು ಬೆಳೆಸಿದ್ದೇವೆ ಅಂತ ಹೇಳಿ. ಗೋಧಿಯನ್ನು ಹೇಗೆ ಬೆಳೆಸ್ತೇವೆ ಅಂತ ಕೇಳಿದರು ತಂದೆ ಹತ್ರ ಆ ಬಾಲಕ. ನಾವು ಗೋಧಿಯನ್ನು ಬಿತ್ತಿ ಗೋಧಿಯನ್ನು ಬೆಳೆಸಿದ್ದೇವೆ ಅಂತ ಹೇಳಿ. ಆ ಬಾಲಕ ಹೇಳ್ತಾನೆ ತಂದೆ ಹತ್ರ, ಇನ್ನು ಮುಂದೆ ನಾವು ಗೋಧಿಯನ್ನು ಬೆಳೆಸುವುದು ಬೇಡ, ಬಂದೂಕಿನ ಗುಂಡಿಗಳನ್ನು ಬಂದೂಕನ್ನು ಬಿತ್ತುವ, ಅದರಿಂದ ಬಂದೂಕಿನ ಬೆಳೆಯನ್ನು ಬೆಳೆಸುವ, ಆ ಬಂದೂಕಿನಿಂದ ಬ್ರಿಟಿಷರನ್ನು ಈ ದೇಶದಿಂದ ಒಡೆದೋಡಿಸುವ ಅಂತ ಹೇಳ್ತಾನೆ ಆತ ಬಾಲಕ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಆತ ತಾಯಿ ಆತನಿಗೋಸ್ಕರ ಹೆಣ್ಣನ್ನು ಹುಡುಕ್ತಾರೆ ಮದುವೆಗೋಸ್ಕರ. ಆತ ಆ ತಾಯಿಗೆ ಹೇಳ್ತಾನೆ, ಎಲ್ಲಿವರೆಗೆ ನನ್ನ ತಾಯಿ ಭಾರತಿಗೆ ಸ್ವಾತಂತ್ರ್ಯ ಸಿಗೋದಿಲ್ಲೋ ಅಲ್ಲಿಯವರೆಗೆ ನಾನು ಮದುವೆ ಆಗೋದು ಸಾವನ್ನು ಮಾತ್ರ ಅಂತ ಹೇಳಿ ಆತ ಗಲ್ಲುಗಂಬಕ್ಕೆ ಹೇಳ್ತಾನೆ, ನಗ್ನಗ್ತಾ ಗಲ್ಲುಗಂಬಕ್ಕೆ ಹೇಳ್ತಾನೆ ಆತ ಭಗತ್ ಸಿಂಗ್. ಈತನ ಬಗ್ಗೆ ಇತಿಹಾಸದಲ್ಲಿ ಬರುವುದೇ ಇಲ್ಲ.
ಅದೇ ರೀತಿ ಒಬ್ಬ ಪುಟ್ಟ ಬಾಲಕ ಸ್ವಾತಂತ್ರ್ಯ ಹೋರಾಟದ ಚಳವಳಿ ನಡೀತಾ ಇರ್ತದೆ. ಆ ಚಳವಳಿಯಲ್ಲಿ ಆತ ಭಾಗವಹಿಸ್ತಾನೆ, ಭಾರತ್ ಮಾತೆಗೆ ಜೈ ಅಂತ ಹೇಳ್ತಾನೆ. ಆ ಕಾಲ ಹೇಗಿತ್ತಂತ ಹೇಳಿದರೆ, ಭಾರತ ಮಾತೆಗೆ ಜೈಕಾರ ಹಾಕಿದ್ರೂ ಕೂಡ ಶಿಕ್ಷೆ ವಿಧಿಸುವಂಥ ಕಾಲ. ತಕ್ಷಣ ಬ್ರಿಟಿಷ್ ಪೊಲೀಸರು ಆತನ ಹಿಡಿದುಕೊಂಡು ಹೋಗಿ ಮ್ಯಾಜಿಸ್ಟ್ರೇಟರ್ ಮುಂದೆ ನಿಲ್ಲಿಸ್ತಾರೆ. ಮ್ಯಾಜಿಸ್ಟ್ರೇಟ್ ಆತನಿಗೆ 18 ಚಾಟಿ ಏಟಿನ ಶಿಕ್ಷೆಯನ್ನು ಕೊಡ್ತಾರೆ. ಒಂದೊಂದು ಚಾಟಿ ಏಟಿನ ಶಿಕ್ಷೆಯನ್ನು ಕೊಟ್ಟಾಗಲೂ ಕೂಡ ಆತ ಬಾಲಕ ಅಯ್ಯೋ ಅಮ್ಮ ಅಂತ ಹೇಳೋದಿಲ್ಲ. ಆತನ ಬಾಯಿಂದ ಬರುವಂಥದ್ದು ಒಂದೇ ಒಂದು ಶಬ್ದ, ಅದು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ, ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾನೆ ಆತನ ಮ್ಯಾಜಿಸ್ಟ್ರೇಟ್ ಕೇಳ್ತಾರೆ, ನಿನ್ನ ಹೆಸರೇನು ಅಂತ ಹೇಳಿ. ಚಂದ್ರಶೇಖರ್ ಅಂತ ಹೇಳೋದಿಲ್ಲ, ನನ್ನ ಹೆಸರು ಆಜಾದ್ ಅಂತ ಹೇಳ್ತಾನೆ. ಆತ ಪ್ರತಿಜ್ಞೆಯನ್ನು ತೊಡ್ತಾನೆ, ಏನಂತ ಹೇಳಿದರೆ, ನಾನು ಸಾಯುವುದು ಕೂಡ ಆಜಾದಾಗಿ ಸಾಯುತ್ತೇನೆ, ಸ್ವತಂತ್ರನಾಗಿ ಸಾಯುತ್ತೇನೆ ಅಂತ ಹೇಳಿ. ಆಲ್ಫ್ರೆಡ್ ಪಾರ್ಕ್ನಲ್ಲಿ ಬ್ರಿಟಿಷ್ ಪೊಲೀಸರು ಆತನನ್ನು ಸುತ್ತುವರಿಸ್ತಾರೆ. ಯಾವಾಗ ಬ್ರಿಟಿಷ್ ಪೊಲೀಸರ ಗುಂಡಿಗೆ ಆತ ಬಲಿಯಾಗ್ತೇನೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ ಅಂತ ಹೇಳಿದರೆ, ತನ್ನ ಕೈಯಲ್ಲಿದ್ದ ಪಿಸ್ತೂಲನ್ನು ತಲೆಗೆ ಗುರಿ ಇರಿಸಿ ಸಾಯ್ತಾನೆ. ಆತ ಪ್ರಾಣವನ್ನು ಅರ್ಪಣೆ ಮಾಡ್ತಾನೆ. ಆತ ಚಂದ್ರಶೇಖರ್ ಆಜಾದ್. ಸ್ನೇಹಿತರೆ, ಒಂದು ಜೋರಾದ ಜಯಕಾರವನ್ನು ನಾವು ಚಂದ್ರಶೇಖರ್ ಆಜಾದ್ನಿಗೆ ಹಾಕಲೇಬೇಕು. ಎಲ್ಲರೂ ಗಟ್ಟಿಯಾಗಿ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳುವ. ಬೋಲೋ ಭಾರತ್ ಮಾತಾ ಕಿ. ನೋಡಿ, ನಿಮ್ಮ ಜಯಕಾರ ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ನಮ್ಮ ರಾಜ್ಯದ ಶಕ್ತಿ ಸೌಧ ಆಗಿರುವಂಥ, ಶಕ್ತಿ ಕೇಂದ್ರ ಆಗಿರುವಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದಂಥ ರಾಷ್ಟ್ರದ್ರೋಹಿಗಳ ಎದೆಯಲ್ಲಿ ನಡುಕ ಹುಟ್ಟುವಂಥ ರೀತಿಯಲ್ಲಿ ನಮ್ಮ ಜಯಕಾರ ಆಗಬೇಕು. ಇನ್ನೊಮ್ಮೆ ಗಟ್ಟಿಯಾಗಿ ತಾವೆಲ್ಲರೂ ಕೂಡ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ, ಭಾರತ್ ಮಾತಾ ಕಿ. ಹಾಗಾಗಿ ಈಗಾಗಲೇ ಭಾಳ ಚೆನ್ನಾಗಿ ಪ್ರದೀಶ್ ಧರ್ಮಸ್ಥಳ ಅವರು ಹೇಳಿದರು, ಏನಂತ ಹೇಳಿ, ನಮ್ಮಲ್ಲಿ ಒಗ್ಗಟ್ಟಿರಬೇಕು ಅಂತ ಹೇಳಿ. ಎಲ್ಲಿಯವರೆಗೆ ಹಿಂದೂಗಳಲ್ಲಿ ಒಗ್ಗಟ್ಟಿರುತ್ತದೋ ಅಲ್ಲಿಯವರೆಗೆ ನಮ್ಮ ದೇಶ ಸುರಕ್ಷಿತವಾಗಿ ಇರ್ತದೆ. ಅಖಂಡ ಭಾರತ ಆಗಬೇಕಾದ್ರೆ ನಮ್ಮಲ್ಲೇ ಒಗ್ಗಟ್ಟಿದ್ರೆ ಮಾತ್ರ ಸಾಧ್ಯ. ಹಿಂದೂಗಳಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ಅಖಂಡ ಭಾರತ ಆಗಲಿಕ್ಕೆ ಸಾಧ್ಯ. ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ತಾವು ಆಯೋಜನೆ ಮಾಡಿದಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಿ. ಕೊನೆಯದಾಗಿ ಎಲ್ಲರಿಗೂ ಕೂಡ ಗಟ್ಟಿಯಾಗಿ ನಾವು ಇನ್ನೊಮ್ಮೆ ಭಾರತಾಂಬೆಗೆ ಜಯಕಾರನ್ನು ಹಾಕಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಬಾರಿ ಪುರ್ಲ ಕಂಟೆಡೆ ಹಿಂದುತ್ವದ ಎಸಲಡೆ ಭಾರತ ದೇಶದ ಶ್ರೀಮಂತಿಗೆಡೆ ಬೆದ್ರದ ಶ್ರೀಮಂತಿಕೆ ಎಂಚೆ ಇತ್ತನೆಂದು ಮೂಲ ಉಸುಲುಡಿದ ಪಾತ್ರ ನಚಿನ ಗೌರವಣಿತ ಶರತ್ ಶೆಟ್ಟರಿಗೆ ಅವರ ಜೋರೇನಕ್ಕೆ ಚಪ್ಪಾಳಿನ ಸಂದೇಹ ಮಲ್ತೊಂದಿಲ್ಲ. ಈ ಪೊರ್ತುಗಾನಗ ಈ ಕೂಟದ ಗುರ್ಕಾರ್ಮೇನು ವಹಿಸೋ ನಚ್ಚಿನ ಶರತ್ ಶೆಟ್ಟರಿಗೆ ನಮ್ಮನ್ನ ಮಾತಿನ ಪರಬಾದು ಸೊಲ್ಮೇಣ ಸಂದೇಹ ಮಲ್ತೊಂದಿಲ್ಲ. ಈ ಪೊರ್ತುಗಾನಗ ಬಾರಿ ಪುರ್ಲ ಕಂಟೆಡೆ ಪಾತ್ರದ ನುಡಿನು ಕೋರ ನಚ್ಚಿನ ಅಜಯ್ ಜಿ ಶೆಟ್ರಿ, ರುದ್ರಾಂಸ ಕನ್ಸ್ಟ್ರಕ್ಷನ್ಸ್ ಬೆದ್ರಾ ಮೆರೆಗ್ಲ ನಮ್ಮನ ಮಾತಿನ ಪರಬಾದು ಸೊಲ್ಮೇಣ ಸಂದೇಹ ಮಲ್ತೊಂದಿಲ್ಲ. ಬಾರಿ ಪುರ್ಲ ಕಂಟೆಡೆ ಇನಿತ್ತ ದಿನತ್ತ ಅಖಂಡತ ಭಾರತದ ವಿಚಾರತೆನ ತೆರಿಪಾದು ಕೊರನೆಚ್ಚಿತ್ನ ಪೃಥ್ವೀಶ್ ಧರ್ಮಸ್ಥಳ ಮೇರೆಗೆ ನಮ್ಮನ ಮಾತಿನ ಪರಬಾದಿ ಸೊಲ್ಮೇಣ ಸಂದೇಹಿತ ಮಲ್ತೊಂದಿಲ್ಲ. ಈ ಪೊರ್ತು ನನಗ ಈ ಕೂಟದ ಸಾರಥಿನ ವಹಿಸೊಂದು ಬಾರಿ ಪೊರ್ಲ ಕಂಟೆಡೆ ನಮನ ಈ ಸಂಘಟನೆ ಗಟ್ಟಿ ಮಲ್ತನ ಚಿತ್ನ ಕೆಸಿ ಹರಿಶ್ಚಂದ್ರ ಕೇಸಿ ಮೇರೆಗೆ ನಮ್ಮನ್ನ ಮಾತಿನ ಪರಬಾದಿ ಸೊಲ್ಮೇಣ ಸಂದೇಹ ಮಲ್ತೊಂದಿಲ್ಲ. ಐತ ಒಟ್ಟಿಗೆ ವಿದ್ಯಾನಂದ ಶೆಟ್ಟಿ ನಿರ್ದೇಶಕರೇ ಕಲ್ಲಮುಡ್ಕೂರು ಸೊಸೈಟಿ ಮೆರೆಗ್ಲ ನಮ್ಮನ್ನ ಮಾತಿನ ಪರಬಾದ ಸೊಲ್ಮೇಣ ಸಂದೇಹ ಮಲ್ತೊಂದಿಲ್ಲ. ಬತ್ತನಚ್ಚಿತ ಮಾತ ಹಿಂದೂ ಹೃದಯ ರಾಜ್ ದರಗುಡ್ಡೆ ಮೆರೆಗ್ಲ ನಮ್ಮನ್ನ ಮಾತಿನ ಪರಬಾದ ಸೊಲ್ಮೇಣ ಸಂದೇಹ ಮಲ್ತದೆ. ಮಾತೆರೆಗ್ಲ ಮಹಾ ಅನ್ನದಾನ ಸ್ವೀಕಾರದ ಮಲ್ಪೊಡು ಬಂದೆ ಭಿನ್ನಯ ಮಲ್ತೊಂದಿಲ್ಲ. ರಮಿತಾ ಸೂರ್ಯವಂಶಿ ಧರ್ಮ ಜಾಗರಣೆದ ಈ ಪೊರ್ಲಕಂಠದ ಒಗ್ಗಟ್ಟಿಡ ಬಂದಾಗ ಬಾರಿ ಪೊರ್ಲಕಂಠಡೆ ನಡತೊಂದು ಬತ್ತದೆ ಧರ್ಮ ಶಾಂತಿಗಳ ಮಹಿಳೆ ಅದು ಕ್ರಾಂತಿದ ಚೀಟಿಗೆನು ಕೊರನಚ್ಚಿದ ಅಪ್ಪೆಗಳ ವರ ಜೋರೈನ ಕೈ ತಕ್ಕಾಡ ಮೂಲಕ ಬಾದೆ ಸೋಲ್ಮೇಣ ಸಂದೇಹ ಮಲ್ತೊಂದಿಲ್ಲ.